ಸೂರ್ಯ ಅಂದ್ರೆ ಯಾರು? ಸೂರ್ಯ ಏನ್ ಮಾಡ್ತಾನೆ? ಸೂರ್ಯ ಅಂದರೆ ಮೊದಲನೆಯ ಐಡಿಯಾ ಅಂದ್ರೆ ಬೆಳಕು, ಲೈಟ್. ಲೈಟ್ ಮೀನ್ಸ್ ನಾಟ್ ಡಾರ್ಕ್. ಅಂಧಕಾರದಿಂದ ಹೊರಗೆ ಬರುವಂತಹ ಸಾಧನವೇ ಬೆಳಕು. ಸೊ ಆದ್ದರಿಂದ ಭಾನುವಾರ ದಿವಸ ಅಂದ್ರೆ ನಾವು ಗೀತೆಯ ಮತ್ತು ಭಾಗವತದ ಬೆಳಕನ್ನ ನಮ್ಮ ಜೀವನಕ್ಕೆ ತಂದುಕೊಳ್ಳಬೇಕು. We have to bring light into our lives by coming in contact with devotees of the Lord, who will provide us with transcendental knowledge. ದಿವ್ಯ ಜ್ಞಾನವನ್ನ ನಮಗೆ ಒದಗಿಸುವಂತ ಪರಮ ಭಗವದ್ ಭಕ್ತರ ಸಂಘಕ್ಕೆ ನಾವು ಆದಿವಾರ, ಸೋಮವಾರ, ಆದಿವಾರ, ಭಾನುವಾರ ಖಂಡಿತ ಬರಲೇಬೇಕು. ಇದೊಂದೇ ಕಾರಣದಿಂದ ಶ್ರೀಲ ಪ್ರಭುಪಾದರು ಸಂಡೇ ಫೀಸ್ಟ್, ಲವ್ ಫೀಸ್ಟ್ ಅನ್ನ ಪಾಶ್ಚಾತ್ಯ ದೇಶದಲ್ಲಿ ಅವರು ಶುರು ಮಾಡಿದರು. ಸೊ ನೀವೆಲ್ಲ ಬಂದಿದ್ದೀರಿ. ರಾಧಾ ಗೋವಿಂದನ ಮಂದಿರಕ್ಕೆ ನೀವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಎಲ್ಲರಿಗೂ ಕೂಡ ಎಲ್ಲಾ ವಿಧವಾದಂಥ ಮಂಗಳದಾಯಕ ವಸ್ತುಗಳು ನಿಮ್ಮ ಜೀವನಕ್ಕೆ ಬರಲಿ ಅಂತ ಆಶಿಸಿ ಇವತ್ತಿನ ಉಪನ್ಯಾಸವನ್ನ ನಾನು ಶುರು ಮಾಡ್ತೇನೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಸುಖ ಶಾಂತಿಯನ್ನ ಬಯಸುತ್ತಾನೆ. ಯಾರಾದ್ರೂ ಇದ್ದೀರಾ? ಕೈ ಎತ್ತಿ. ಯಾರಿಗೆ ಸುಖ ಬೇಡ, ಶಾಂತಿ ಬೇಡ? There will be nobody. Everybody wants happiness. Nobody wants any kind of obstacle. ಯಾವುದೇ ಅಡೆಚಣೆಗಳು ಒಬ್ಬ ಮನುಷ್ಯನು ಸಹಿಸಲಾರ. ಯಾಕೆ ಮನುಷ್ಯ ಇರುವೆ ಹೋಗ್ತಾ ಇದೆ? ಅದಕ್ಕೆ ನಿಮ್ಮ ಬೆರಳನ್ನು ಇಟ್ಟು ಅದ್ರ ಮುಂದೆ ಅಡಚಣೆ ಮಾಡಿ ಅದೇನ್ ಮಾಡತ್ತೆ? ಟೆಂಗ್ 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 ಟೆಂಗ್. Nobody wants, no living entity wants any obstacle in their life. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅಡಚಣೆಯ ಮೇಲೆ ಅಡಚಣೆ. ಯಾವುದೋ ಒಂದು ಕಷ್ಟ ಬಂತು, ಸಮಸ್ಯೆ. ಆ ಸಮಸ್ಯೆಯನ್ನ ಬಹಳ ಕಷ್ಟಪಟ್ಟು ನಾವು ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಪರಿಹಾರವನ್ನು ಹುಡುಕಿದ್ದೇವೆ ಅನ್ನೋ ಅಷ್ಟರಲ್ಲಿ ಹಲೋ, ಐ ಆಮ್ ವೇಟಿಂಗ್ ಫಾರ್ ಯು, ನಿನ್ನ ಮರೆಯಲಾರೆ ಅಂತ ಇನ್ನೊಂದು ಅಡಚಣೆ ನಮ್ಮ ಕಣ್ಣು ಮುಂದೆ ಬಂದಿತ್ತು. ತನ್ನ ವಿಶ್ವರೂಪವನ್ನ ತೋರಿಸುತ್ತೆ. ಹೌದು, even a small child is unable to be happy in today's world. ಯಾಕೆ? ಅಮ್ಮ ಹೋಗ್ತಾಳೆ ಎಲ್ಲಿ? ಕೆಲಸ ಮಾಡ್ಲಿಕ್ಕೆ. ಅಪ್ಪ ಹೋಗ್ತಾನೆ ಎಲ್ಲಿ? ಕೆಲಸ ಮಾಡ್ಲಿಕ್ಕೆ. ಅದು ಯಾರ ಜೊತೆ ಆ ಮಗು ಸಂತೋಷವಾಗಿರ್ಬೇಕು.
ಇಂಪಾಸಿಬಲ್. ಸೊ ಆ ಮಗು ಕೂಡ, ಈವನ್ ದಿ ಚೈಲ್ಡ್ ಫೀಲ್ಸ್ ಸೋ ಅನ್ಹ್ಯಾಪಿ. ಅಮ್ಮ ಇಲ್ಲ, ಅಪ್ಪ ಇಲ್ಲ. ಹೋಗ್ಲಿ, ಅಜ್ಜ ಅಜ್ಜಿ ಇದ್ದಾರ ಅಂದ್ರೆ ಮಂಗಳೂರೇನೇನೋ ಒಂದ್ ಸ್ವಲ್ಪ ಉಡುಪಿಯಲ್ಲಿ ಸಿಗ್ಬೋದೇನೋ ಅಜ್ಜ ಅಜ್ಜಿ. ಬೆಂಗಳೂರು, ಮುಂಬೈ ಇಂಥ ಮಹಾನಗರಗಳಲ್ಲಿ ಖಂಡಿತವಾಗ್ಲೂ ಅಜ್ಜ ಅಜ್ಜಿ ನೋಡಕ್ಕಾಗಲ್ಲ. ಯಾಕೆ? ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಅದಕ್ಕಿಂತ ಇನ್ನ ವರ್ಸ್ಟು ಡಿಂಕ್ ಅಂತ ಹೇಳ್ತಾರೆ. ಏನು ಡಿಂಕ್? DINK. ಡಬಲ್ ಇನ್ಕಮ್, ನೋ ಕಿಡ್ಸ್. ಮಗು ಹೊರಗಡೆ ಬಂದ ಮೇಲೆ ಅಲ್ವಾ ಕಷ್ಟ, ಒಳಗಡೆನೆ ಇರಬಾರ್ದು. ಇದ್ರೆ ಕಳಿಸ್ಬಿಡ್ಬೇಕು, ತಿಪ್ಪೆ ಗುಂಡಿಗೆ ಕಳಿಸ್ಬಿಡ್ಬೇಕು. ಇದು ನಮ್ಮ ಜೀವನ ಆಗಿದೆ. ಇಂತಹ ಜೀವನದಲ್ಲಿ ನಾವು ಯಾವ ರೀತಿ ಸುಖ ಶಾಂತಿ, ಇವನ್ ಅ ಚೈಲ್ಡ್ ಕೆನಾಟ್ ಬಿ ಹ್ಯಾಪಿ. ದಟ್ ಈಸ್ ದ ವರ್ಲ್ಡ್ ಇನ್ ವಿಚ್ ವಿ ಆರ್ ಲಿವಿಂಗ್. ಅಂತಹ ಪರಿಸರದಲ್ಲಿ, ಅಂತಹ ವಿಶ್ವದಲ್ಲಿ ನಾವು ಇವತ್ತು ಅವತರಿಸಿದ್ದೇವೆ. ನಮ್ಮ ಅವತಾರ ಯಾಕೆ? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಭಗವಂತನ ಜನ್ಮಕ್ಕೂ ನಮ್ಮ ಜನ್ಮಕ್ಕೂ ಅಜಗಜಾಂತರ ವ್ಯತ್ಯಾಸಗಳು ಇದೆ. There is a whole lot of difference between the appearance of the Lord and our birth. We are being pushed. We are being pushed by our karma. ಕರ್ಮಣ ದೈವನೇತ್ರೇಣ ಅಂತ ಶಾಸ್ತ್ರ ಹೇಳುತ್ತೆ, ಸಾರುತ್ತೆ. ಪೂರ್ವ ಜನ್ಮದ ಕರ್ಮಾನುಸಾರ ಇಂಥವರ ಹೊಟ್ಟೆಯಲ್ಲಿ ಇಂಥವರ ತಂದೆಯಾಗಿ, ಇಂಥವರ ತಂಗಿಯಾಗಿ, ಇಂಥವರ ತಮ್ಮನಾಗಿ ನಾನು ಹುಟ್ಟಬೇಕು ಅಂತ ಭಗವಂತ ನಿರ್ಣಯಿಸಿದ್ದಾನೆ. ಅಂತಹ ನಿರ್ಣಯವನ್ನ ಮುರಿದು ನಾನು ಯಾವತ್ತೂ ಹುಟ್ಟಲು ಸಾಧ್ಯವಿಲ್ಲ. ಬಟ್ ದ ಲಾರ್ಡ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಸರ್ವದೇವೋತ್ತಮ ಪುರುಷನಾದಂತಹ ಶ್ರೀ ಕೃಷ್ಣ, ಆ ಗೋವಿಂದ ಯೋಚನೆ ಮಾಡ್ತಾನೆ, ನಾನು ಯಾರ ಮಗಳಾಗಿ ಬರ್ಲಿ? ಇವರ, ಅವರ, ಅವರ, ಇವರ. He chooses his father. He chooses his mother. He tells them, go and make all the arrangements. ಎಲ್ಲಾ ದೇವತೆಗಳಿಗೂ ತನ್ನ ಸಂದೇಶವನ್ನ ಸಾರ್ತಾನೆ, ತನ್ನ ಆದೇಶವನ್ನ ಕೊಡ್ತಾನೆ. ಹೋಗಿ ನೀವೆಲ್ಲ ಕಪಿಗಳಾಗಿ ಹುಟ್ಟಿ, ಹೋಗಿ ನೀವೆಲ್ಲ ನನ್ನ ಬಂಧುಗಳಾಗಿ ಹುಟ್ಟಿ, ನೀವೆಲ್ಲ ನನ್ನ ಫ್ರೆಂಡ್ಸ್ ಆಗಿ ಹುಟ್ಟಿ. He chooses everything. As a grand actor, he appears at the right time with the right kind of music. He chooses everything because he is an independent entity. Nitya nityanam chetanas chetananam. So Prabhupada in one class in Vrindavana, he says, there are two nityas. What are the two nityas? ಅಂದ್ರೆ ಅವ್ರು ಹೇಳ್ತಾರೆ ಪ್ರಭುಪಾದರು, ಒಂದು ಪ್ಲೂರಲ್, ಒಂದು ಸಿಂಗ್ಯುಲರ್. ಒಂದು ಏಕವಚನ ನಿತ್ಯ, ಬಹುವಚನ ನಿತ್ಯ. ಆ ಏಕವಚನ ನಿತ್ಯ ಸರ್ವದೇವೋತ್ತಮ ಪುರುಷನಾದಂತಹ ಶ್ರೀ ಕೃಷ್ಣ. ಬೋಲೋ ರಾಧಾ ಗೋವಿಂದ ದೇವ್ ಮಹಾರಾಜ್ ಕಿ. ಆ ರಾಧಾ ಗೋವಿಂದ ಎಲ್ಲಾ ನಿತ್ಯರನ್ನ, ನಾವೆಲ್ಲರೂ ಕೂಡ ನಿತ್ಯರೇ, ಅವನೂ ನಿತ್ಯಾನೆ. ಆದರೆ ನಾವು ಬೆಗ್ಗಿಂಗ್ ನಿತ್ಯಾಸ್, ಅವನು ಗಿವಿಂಗ್ ನಿತ್ಯ. ತಾಯೇ ಟ್ರಾಫಿಚ ಬರಮ, ಈಗ ಬರೋಲ್ವೇನು? ಬರ್ತಾರ ಭಿಕ್ಷಕರು? ಇಲ್ಲ. ಪರಶುರಾಮ ಕ್ಷೇತ್ರದಲ್ಲಿ ಇದೊಂದು ಭಿಕ್ಷಕರು ಕಡಿಮೆ. ಆ ಭಿಕ್ಷಕರು ಯಾರಾದ್ರೂ ಇದ್ರೆ
ಅವರೆಲ್ಲ ತಮಿಳ್ನಾಡಿನಿಂದ ಬಂದಿರ್ಬೇಕು. ಅದಕ್ಕೆ ಅಮ್ಮ ಪೋಡಮ್ಮ ಅಂತಾರೆ, ಹಾಕಮ್ಮ ಅಂತ ಹೇಳಲ್ಲ. ಸೊ ವಿ ಆರ್ ಆಲ್ವೇಸ್ ಬೆಗಿಂಗ್. ಧನಂ ದೇಹಿ ಪ್ರಭುಪಾದ ಹೇಳ್ತಾರೆ, ಪತ್ನಿ ದೇಹಿ, ಧನಂ ದೇಹಿ, ಈ ದೇಹಿ, ಆ ದೇಹಿ, ವಿದ್ಯಾ ದೇಹಿ, ಸುಖಂ ದೇಹಿ, ಎಲ್ಲ ದೇಹಿ ದೇಹಿ ದೇಹಿನೇ. ನೀನೇನ್ ಕೊಡ್ತೀಯ ಅಂದ್ರೆ, ಕೃಷ್ಣ ನಾನು ನೀನು ಪಾರ್ಟ್ನರ್. ಅದು ಕೃಷ್ಣನ್ ಜೊತೆ ಪಾರ್ಟ್ನರ್ಶಿಪ್ ಜಾಸ್ತಿ ಮಾಡಲ್ಲ. ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತಾರೆ? ಶ್ರೀನಿವಾಸನ್ ಜೊತೆ, ಗೋವಿಂದನ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ನೀವೇನಾದ್ರೂ ಇಲ್ಲಿ ಮಾಡ್ಬಿಟ್ಟಿರಾ ಪಾರ್ಟ್ನರ್ಶಿಪ್? ಇವನು ಕಳ್ಳ ಕೃಷ್ಣ, ಇವನು ಚೋರ, ಇವನು ಜಾರ, ಇದೇನ್ ಬೇಕಾದ್ರೆ ಮಾಡ್ತಾನೆ. ನೀವೇನಾದ್ರೂ ಪಾರ್ಟ್ನರ್ಶಿಪ್ ಮಾಡಿದ್ರೆ 99% ಅವನಿಗೆ 1% ನಿಮ್ಗಾಗ್ಬಿಡತ್ತೆ. ನೋಡಿ ಇಲ್ಲೆಲ್ಲ ಕೂತಿದ್ದಾರೆ, ಅವರೆಲ್ಲ 100% ಪಾರ್ಟ್ನರ್ಸ್. ಶೇವಣ ಗೋವಿಂದ ಗೋವಿಂದ. ಸೊ ಶ್ರೀನಿವಾಸನ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತಾರೆ, ತಿರುಪತಿಗೆ ಹೋಗ್ತಾರೆ. ಇವತ್ತಿಗೂ ಸಹ ಎಷ್ಟೋ ಜನ ಮಾರ್ವಾಡಿಗರು, ವೈಶ್ಯರು ಏಪ್ರಿಲ್ 1ನೇ ತಾರೀಕು 31ನೇ ಮಾರ್ಚ್ ತಿರುಪತಿಯಲ್ಲೇ ಇರ್ತಾರೆ. ಯಾಕೆಂದ್ರೆ ಅವ್ರ ಒಂದು ಪುಸ್ತಕ, ಅವ್ರ ಅಕೌಂಟ್ ಪುಸ್ತಕನ ತಗೊಂಡು ಹೋಗ್ತಾರೆ. ತಗೊಂಡು ಹೋಗಿ, ನೋಡಪ್ಪ ನಿನಗಿಷ್ಟು ಹಾಕ್ಬಿಡ್ತೀನಿ, ನೆಕ್ಸ್ಟ್ ವರ್ಷನ ನಾನು ನೋಡ್ಕೊಳಪ್ಪ, ಇದು ಹೊಸ ಬುಕ್ಕು, ಇದು ಹಳೆ ಬುಕ್ಕು ಅಂತ. You can see it. You go to Tirupati during the last week of March, you will see a lot of these Vaishyas, businessmen, going to Tirupati with all their account books. 2 books, one new book and one old book. But ಅವ್ರು ಹಾಕೋದು ಎಷ್ಟು? ಈಗ ತಾನೇ ಪಾಪ ಪ್ರಭುಜಿ ಹೇಳ್ತಾ ಇದ್ರು, ಇಡೀ ನಮ್ಮ ಈ ಇಂಥ ಏರಿಯಾದಲ್ಲಿ ಬಹಳ ದೊಡ್ಡ ಕುಳ. ಅವ್ರು ಕೇಳ್ತಾ ಇದ್ದಾರೆ, ಸ್ವಾಮೀಜಿ ಇಷ್ಟೆಲ್ಲ ದೇವಸ್ಥಾನ ಇದೆಯಲ್ಲ, ನೀವು ಯಾಕೆ ಇನ್ನೊಂದು ದೇವಸ್ಥಾನ ಕಟ್ತಾ ಇದ್ದೀರಾ ಅಂತ. ಕೋಟಿ ಕೋಟಿ ಅವ್ರ ಹತ್ರ ಇರೋದು ಎಷ್ಟು? ಕೋಟಿ ಕೋಟಿ, ಲೆಕ್ಕ ಇಲ್ಲ. ಅವ್ರಿಗೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಅಕೌಂಟೆಂಟ್ 1 ಅನ್ನ ಕೇಳೋದ, ಅಕೌಂಟೆಂಟ್ 2 ಅನ್ನ ಕೇಳೋದ, ಅಕೌಂಟೆಂಟ್ 3 ಅನ್ನ ಕೇಳೋದ ಅಂತ. ಯಾಕಂದ್ರೆ ಇವ್ರದೇ ಬೇರೆ ಅಕೌಂಟ್, ಅವ್ರದೇ ಬೇರೆ ಅಕೌಂಟ್, ಇವ್ರದೇ ಬೇರೆ ಅಕೌಂಟ್, ಅಷ್ಟು ಕೊಳಿತಾ ಇರತ್ತೆ. ಆದ್ರೆ ಕೊಟ್ಟದ್ದೇನೋ ಒಂದಷ್ಟು ಸಾಲ. ಈ ಕೈಯಲ್ಲಿ ಎಣಿಸ್ಬೋದು ನೋಡಿ. ಯಾಕೆ ಹೆಂಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನೋಡಿ. ಆದ್ರೆ ದೇವರನ್ನ ಅಂತ ಹೇಳಿ, ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿ ಅವ್ರು ಬರ್ತಾರೆ. ಏನು ಅಂದ್ರೆ ಬಂದಿದ ತಕ್ಷಣ ಪೆಟಿಷನ್ ನಂಬರ್ 1, ಪೆಟಿಷನ್ ನಂಬರ್ 2, ಪೆಟಿಷನ್ ನಂಬರ್ 3. ವಾಟ್ ಹ್ಯಾಪನ್ ಟು ಮೈ ಪೆಟಿಷನ್ ಡೇಟೆಡ್ 28th April 2002? Even now you have not fulfilled it. ಇವತ್ತಿಗೂ ಅದನ್ನ ನೀನು ಇದು ಮಾಡಿಲ್ವಲ್ಲಪ್ಪ. ಎಷ್ಟು ಕೊಟ್ಟು 11 ವರ್ಷ ಆಯ್ತು, 21 ವರ್ಷ ಆಯ್ತು, ವೈ ಅಂತ ಕೇಳಕ್ ಬಂದಿರೋದು. ಇದು ಭಕ್ತಿ ಅಲ್ಲ. ದಿಸ್ ಇಸ್ ನಾಟ್ ಭಕ್ತಿ. ಸೊ ನಾವೆಲ್ಲ ಇಂತಹ ಮಹಾನಗರದಲ್ಲಿ ಇದ್ದೇವೆ ನೋಡಿ. ಭಾನುವಾರ ದಿವಸ ಎಷ್ಟು ಜನ ಸೇರಿದ್ದೇವೆ? ಇಷ್ಟೇ. ಯಾಕೆಂದ್ರೆ ಫಾರ್ ದಿ ಮೆಟೀರಿಯಲಿಸ್ಟ್ ಟುಡೇ ಇಸ್ ಅ ಡೇ ಆಫ್ ರಿಲ್ಯಾಕ್ಸೇಷನ್. ಇವತ್ತು ಮೋಜ್ ಮಾಡ್ಬೇಕು, ಆರಾಮ್ ಮಾಡ್ಬೇಕು, ಬೆಳಗ್ಗೆ ಏಳಬಾರ್ದು. ಆದ್ರೆ ನಮ್ಮ ಭಕ್ತರು ಏನ್ ಮಾಡ್ತಾರೆ? ಅಟ್ಲೀಸ್ಟ್ ನಾನು ವಾರ ಪೂರ್ತಿ ಹೇಳಕ್ಕಾಗ್ಲಿಲ್ಲ, ಇವತ್ತಾದ್ರೂ ಎದ್ದು ನಾನು ರಾಧಾ ಗೋವಿಂದನ ಮುಂದೆ ನಿಂತ್ಕೊಳ್ತೀನಿ, ಸಂಸಾರದ ನಲಲಿದ ಲೋಕ ಅಂತ ಹಾಡೋಣ ಅಂತ ಬರ್ತಾರೆ ದೇವಸ್ಥಾನಕ್ಕೆ. ನೋಡಿ ವ್ಯತ್ಯಾಸ ನೋಡಿ, ತದ್ ವಿರುದ್ಧ. ಸೊ ಹೀಗಿರ್ಬೇಕಾದ್ರೆ ಅವ್ರಿಗೆಲ್ಲ, ಅಂತಹ ಅಭಕ್ತರಿಗೆ, ಅಂತಹ ಐಹಿಕವಾದಿಗಳಿಗೆ, ಮೆಟೀರಿಯಲಿಸ್ಟ್ಗೆ ಸುಖ ಶಾಂತಿ ತಾನೇ ಯಾಕೆ ಗೊತ್ತಿತ್ತು? Is it possible? Is it possible for the materialist to be happy, peaceful? No. ಇವಾಗ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ, ಸಿಕ್ಕಾಕೊಂಡು
How many of you are peaceful and happy? Tell me. We are supposed to be devotees. We are also not peaceful. We are also having problems. Why? We are always telling, they are like that. They don't come to temple. They don't chant. They don't do this. They don't do that. They don't give money. So they are unhappy. But what about us? Are we happy? Fully? Or still problems are there for us? Why? Then immediately one intelligent devotee is asking, Prabhu, even Prabhupada had lot of difficulties. Now he has brought one new equation. Prabhupada was unhappy or Prabhupada had difficulties. I am also having difficulties. So what? I raised myself to the level of Prabhupada. This is wrong. Wrong comparison. You said Yadalla. ಕಷ್ಟ ಈ ಐಹಿಕ ಪ್ರಪಂಚದ ಕಟ್ಟಿಟ್ಟ ಬುದ್ಧಿ. ಏನದು? ಕಟ್ಟಿಟ್ಟ ಬುದ್ಧಿ ಅಂದ್ರೆ ನಮ್ ಜೊತೆನೆ ಇರುತ್ತೆ. ಯಾರು ಈ ಪ್ರಪಂಚದಲ್ಲಿ ಬಾಳ್ತಾ ಇದ್ದಾರೆ, ಯಾರು ಈ ಪ್ರಪಂಚಕ್ಕೆ ಬಂದಿದ್ದಾರೆ, ಅವರಿಗೆ ಎಲ್ಲಾ ವಿಧವಾದಂತಹ ಕಷ್ಟಗಳು ಇದ್ದೇ ಇರುತ್ತೆ. ಯಾವ ಕಷ್ಟನೂ ಇಲ್ಲ ಅಂತ ಹೇಳೋರು ಕೂಡ ಕನಿಷ್ಠ ಪಕ್ಷ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಜನ್ಮ ಮೃತ್ಯು ಜರಾ ವ್ಯಾಧಿ, ಬರ್ತ್ ಡೆತ್ ಓಲ್ಡ್ ಏಜ್ ಡಿಸೀಸ್. ಈ ನಾಲ್ಕು ಇದ್ದೇ ಇದೆ, ಎಲ್ಲರಿಗೂ ಇದ್ದೇ ಇದೆ. ಏನ್ ನಾನು ದೊಡ್ಡ ಕಂಪನಿ ಮಾಲೀಕ ಆದ್ರೆ ಅಥವಾ ನಾನು NIT ಗೋಲ್ಡ್ ಮೆಡಲಿಸ್ಟ್ ಆಗ್ಬಿಟ್ರೆ ನಾನೇನು ಸಾಯಲ್ವಾ? ಇಲ್ಲ ನನ್ಗೇನು ಬಿಳಿ ಕೂದಲು ಬರಲ್ವಾ? ಎಲ್ಲ ಬಂದೇ ಬರುತ್ತೆ ತಾನೆ. ಯಾರು nobody can escape the laws of the material world. These laws are not like the building bylaws of Mangalore corporation. Building bylaws ಏನು ಹೇಳುತ್ತೆ? ಪೂರ್ವದಲ್ಲಿ ಇಷ್ಟು ಬಿಟ್ಟಿರ್ಬೇಕು, ಪಶ್ಚಿಮದಲ್ಲಿ ಇಷ್ಟು ಬಿಟ್ಟಿರ್ಬೇಕು, ಹಿಂದೆ ಅಷ್ಟು ಬಿಟ್ಟಿರ್ಬೇಕು, ಮುಂದೆ ಇಷ್ಟು ಬಿಟ್ಟು ಕಟ್ಟಬೇಕು ಮನೇನ ಅಂತ. ನಾವೇನ್ ಮಾಡ್ತೀವಿ? ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ, ಅಲ್ಲೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ, ಹಿಂದೆ ಸ್ವಲ್ಪ ಮುಂದೆ ಹೋಗ್ತೀವಿ, ಮೇಲೆ ಏನೋ ಅದೇನೋ ಹೇಳ್ತಾರಲ್ಲ ರೇಷಿಯೋ, ಫ್ಲೋರ್ ರೇಷಿಯೋ ಕನ್ಸ್ಟ್ರಕ್ಷನ್ ಅಲ್ಲಿ. ಸೊ ಅಲ್ಲಿ 2 ಫ್ಲೋರ್ ಮಾತ್ರ ಕಟ್ಬೋದು, 4 ಫ್ಲೋರ್ ಕಟ್ಟಿರ್ತೀವಿ. ಸೊ ಇದು ಲಾ ಇದೆ. It's only on paper. It does not work. ಇದು ನಿಮ್ಮ ಲಾ. ಆದ್ರೆ ಭಗವಂತನ ಮೆಟೀರಿಯಲ್ ಲಾಸ್ ಇದೆಯಲ್ಲ, ಹಿಂದಾಕ್ಬಿಡತ್ತೆ ನಮ್ಗೆ. ನಾವೇನು ಮಾಡಕ್ಕಾಗಲ್ಲ. We cannot escape the long arm of the Lord. So ನಾವ್ ಯಾಕೆ ಕಷ್ಟಪಡ್ತಾ ಇದ್ದೀವಿ? ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ಅದೇ ಇವಾಗ ಹೇಳ್ತಾರಲ್ಲ ನೀವೇ, ಎಲ್ಲರಿಗೂ ಕಷ್ಟ ಇದ್ದೇ ಇದೆ, ಅದಕ್ಕೆ ಪ್ರಭುಪಾದಕ್ಕೂ ಕಷ್ಟ ಇತ್ತು ಅಂತ. ಆದರೆ ನಮಗ್ ಕಷ್ಟ ಬಂದಾಗ ಅದರನ್ನ ನಾವು ಯಾವ ರೀತಿ ಎದುರಿಸ್ತೇವೆ, how we face the difficulty when it presents itself to us, and how Srila Prabhupada and all the wonderful Vaishnavas face their difficulties when difficulties present themselves to them. ಅದು ವ್ಯತ್ಯಾಸ. ಎಲ್ಲಾ ವಿಧವಾದಂತಹ ಕಷ್ಟಗಳು ಎಲ್ಲಾರ್ಗೂ ಬರುತ್ತೆ. ಆದರೆ ಪರಮ ಭಕ್ತರಾದಂತಹ ವೈಷ್ಣವರು ಅವರನ್ನ ಆ ಕಷ್ಟಗಳು ಬಂದು ಅಂದಾಗ ಬಾಪ ಕೂತ್ಕೋ ಊಟ ಮಾಡ್ತೀಯ ಅಂತ ಕರೀತಾರೆ. ನಾವೇನ್ ಮಾಡ್ತೀವಿ? ಓಡ್ತೀವಿ. ಅಂದ್ರೆ ಏನರ್ಥ? We get disturbed by all the problems of our life, whereas the greatest of the greatest devotees of the Lord, the purest of the purest devotees of the Lord, they are completely blissful. It is pricking
It is paining, but they tolerate. Matra sparshastu kaunteya shitoshna sukha dukkada agama paino anitya tam stitikshasva bharata. Arjuna, learn to tolerate. These problems will keep coming, just like the changing winter and summer seasons, rainy and summer seasons. Problems will keep coming and going, but you should learn to tolerate. Now, how to learn to tolerate? That is what we have to learn. If we learn that, then we elevate ourselves. Japa ಮಾಡಕ್ಕಾಗ್ತಾ ಇಲ್ಲ. ಯಾಕೆ ಜಪ ಮಾಡಕ್ಕಾಗ್ತಾ ಇಲ್ಲ? ಮಗುಗೆ ತುಂಬಾ ಶೀತ, ಮಗುಗೆ ತುಂಬಾ ವಾತ, ತುಂಬಾ ಬೇದಿ. ಏನ್ ಮಾಡೋದು? ಅಮ್ಮ ಚಾಂಟ್ ಮಾಡಕ್ಕಾಗತ್ತಾ? ಬಿಸ್ನೆಸ್ ಅಲ್ಲಿ ಲಾಸ್. ಜಪ ಮಾಲೆ ಇಟ್ಕೊಂಡಾಗ ಜಪ ಕೃಷ್ಣನ ಜ್ಞಾಪಕ ಬರುತ್ತಾ? ಲಾಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ ನಮ್ಮ ಮನಸ್ಸು. ಅಥವಾ ಯಾರಿಗೋ ನಾವು ಸಾಲ ಕೊಟ್ಟಿದ್ದೇವೆ, ನಮ್ಮ ಹತ್ರ ಹಣ ಇತ್ತು, ಸಾಲ ಕೊಟ್ಟಿದ್ದೇವೆ, ಅದು ಅವರು ವಾಪಸ್ ಮಾಡ್ತಾ ಇಲ್ಲ ಆ ಹಣನ. ಜಪ ಮಾಡಕ್ಕಾಗುತ್ತಾ? Because we are so much attached to the results of all these activities. Because we have so much of fruitive tendencies. ನಮ್ಮ ಕೈಯಲ್ಲಿ ಭಗವತ್ ಸೇವೆಯನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಈ ಭಗವತ್ ಸೇವೆಯನ್ನ ನಾವು ಮಾಡಬೇಕು. ಯಾವುದೇ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ನಾವು ಎದುರಿಸಿದಾಗಲೂ ಸಹ ಅದರಿಂದ ಕ್ಷೋಭೆಗೆ ಒಳಗಾಗದೆ, without getting agitated, without getting disturbed, ನಾವು ಭಗವತ್ ಸೇವೆಯನ್ನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋ ಆ ಕಲೆಯನ್ನ ನಾವು ತಿಳ್ಕೋಬೇಕು. We have to learn the art of executing devotional service even in the midst of great difficulties. ಎಲ್ಲ ಚೆನ್ನಾಗಿದೆ, ನಾನು ಜಪ ಮಾಡ್ತೀನಿ ಅಂದ್ರೆ ಆಗುತ್ತಾ? ಇವಾಗ ನಾವೇನ್ ಹೇಳ್ತಾ ಇದ್ದೀವಿ ಎಲ್ಲರೂ? ಮನೆ ಇಲ್ಲ, ಒಂದು ಮನೆ ಆಗ್ಬಿಟ್ರೆ ಸಾಕು. ಒಂದು ನೈಸ್ ಆಲ್ಟರ್ ಐ ಮೇಕ್, ಒಳ್ಳೆ ಬ್ಯೂಟಿಫುಲ್ ಡಿಡಿಸ್ ತಂದು ಜಗನ್ನಾಥ್ ಬಲದೇವ್ ಸುಭದ್ರಾನ ಇಟ್ಟು ಪ್ರತಿ ದಿವಸ ನಾನು ಮಾಡ್ತೀನಿ ಅಂತ ಮನೆ ಕಟ್ಟೆ ಆಯ್ತು. ಆಲ್ಟರೂ ಬಂತು, ಜಗನ್ನಾಥು ಬಂದ, ಆದ್ರೆ ಪೂಜೆ ಮಾತ್ರ ನಡೀತಾ ಇಲ್ಲ. ಯಾಕೆ ಅಂದ್ರೆ, ಇಲ್ಲ ಮನೆ ಏನೋ ಕಟ್ಟದ ಮೇಲೆ ಪೂಜೆ ಮಾಡ್ತೀನಿ ಅಂತ ಹೇಳ್ದೆ, ಜಪ ಮಾಡ್ತೀನಿ ಅಂತ ಹೇಳ್ದೆ, ಆದ್ರೆ ಈ ಸಾಲದವ್ರು ಬಿಡ್ತಾ ಇಲ್ವಲ್ಲ ಸ್ವಾಮಿ ನನ್ನ. ಅವನೇ ಚಿಂತೆ ಆಗ್ಬಿಟ್ಟಿದೆ. ಸಿಂಹ ಸ್ವಪ್ನವಾಗ್ಬಿಟ್ಟಿದ್ದಾರೆ ಈ ಎಲ್ಲ ನನಗೆ ಸಾಲ ಕೊಟ್ಟವರು. ICICI ಬ್ಯಾಂಕ್, SBI ಬ್ಯಾಂಕ್, HDFC ಬ್ಯಾಂಕ್ ಬಿಡ್ತಾರೆ. ಅವರು ಫೋನ್ ಮಾಡ್ತಾನೆ ಇರ್ತಾರೆ, ಹೌದಲ್ವಾ? ಮ್ಯಾಮ್, ಗುಡ್ ಈವ್ನಿಂಗ್ ಮ್ಯಾಮ್. This is Avinash from ICICI. Yeah. Mrs. Chowdhury? Yeah, thank you. You see, your husband has defaulted this month also. Last month I spoke to you. You need to do something about it. ಅಲ್ಲ, ಸಾಲ ತಗೊಂಡವ್ರು ನಮ್ ಯಜಮಾನ್ರು, ಅವ್ನು ಮಾಡ್ತಾ ಇರೋದು ಫೋನ್ ನಮ್ಗೆ. ಇದು ನೋಡಿ ಎಮೋಷನಲ್ ಬ್ಲಾಕ್ ಮೇಲ್ ಹೇಗಿದೆ ಅಂತ. This called as emotional blackmail. ನೀವು the husband does not want to come home. Where is he going to chant? But we thought that after we complete the house, we are free. We are like a bird and flying in the sky. La 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 la. No. ಒಂದು ಚಿಕನ್ ಕೋಳಿ, ಆ ಕೋಳಿಗೆ ಒಂದೇ ಕಡೆ ಇರೋದಿಕ್ಕೆ ಏನ್ ಮಾಡ್ತಾರೆ ಅವರು? ಯಜಮಾನ ಏನ್ ಮಾಡ್ತಾನೆ? ಕಾಲಿಗೆ ಒಂದು ಸಣ್ಣ ದಾರ ಕಟ್ಟಿರ್ತಾನೆ.
ಆಗುತ್ತೆ, ಹಾಗಲ್ಲ, ಹತ್ತಿರ ಕೆಳಗೆ ಬರಲೇಬೇಕು. You try to chant, you cannot chant, you have to come down. This is how the material world, the Maya, will make us do. ಆದ್ರೆ ಒಳ್ಳೆ ಹುಂಜ ಆಗಿದ್ರೆ ಅದ್ ನೋಡತ್ತೆ 2 ಸಲ ಕಟ್ 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 ಸ್ಟಡಿ ಮಾಡುತ್ತೆ. ಏನ್ ಮಾಡುತ್ತೆ? ಇಟ್ ಸ್ಟಡೀಸ್ ಹೆಂಗ್ ಕಟ್ಟಿದ್ದಾರೆ ಅಂತ. ಆಮೇಲೆ ಹೋಗುತ್ತೆ. ಅದು ಒಂದು ಚಿಕ್ಕ ಯಾವ್ದೋ ಒಂದು ಇದಕ್ಕೆ ಕಟ್ಟಿರ್ತಾರೆ, ಒಂದು ಗಿಡಕ್ಕೆ. ಎಲ್ಲಿ ಎಲ್ಲಿ ಕಟ್ಟಿದ್ದಾರೆ ಅದ್ರ ಕೆಳಗಡೆ ಅದ್ ಮಾಡುತ್ತೆ, ಇಲ್ಲ ಎಲ್ಲಿ ಕಟ್ಟಿದ್ದಾರೆ ಅದ್ರ ಮೇಲೆ ಮಾಡುತ್ತೆ. ಕಚ್ಚಿ 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 ಏನ್ ಮಾಡ್ಬಿಡುತ್ತೆ? ಅದನ್ನ ಬೀಳಿಸುತ್ತೆ. ಆಮೇಲೆ ಹಿಂಗ ಅನ್ನತ್ತೆ ನೋಡಿ, ಲಾ 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 ಲಾ, ಇಟ್ ಇಸ್ ಫ್ರೀ. ಇವಾಗ ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ತಿನ್ಬೋದು ಅದು. ಸೊ ಹಾಗೆ ನಾವು ನಮ್ಮ ಜೀವನದಲ್ಲಿ how to get ourselves released of the shackles of this material life. ಅದನ್ನ, ಆ ಕಲೆಯನ್ನ, ಆ ಆರ್ಟ್ ಅನ್ನ, we have to learn that art of becoming liberated. Jivan mukta sa uchyate. Even when we are within this mortal frame, we become free. Free for what? Free for not seeing cinema. Free for practicing devotional service. ಅದಕ್ಕೆ ಭಗವಂತ ಒಂದು ಬಹಳ ಒಳ್ಳೆಯ ಉಪಾಯವನ್ನು ಕೊಟ್ಟಿದ್ದಾನೆ. ಆ ಉಪಾಯ ಏನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲಾ ಲೆಕ್ಚರರ್ಸು, ಉಪನ್ಯಾಸಕರು ಎಲ್ಲಿ ನಿಲ್ಲಿಸ್ಬಿಡ್ತಾರೆ. So chant Hare Krishna and be happy anta. But all of you are chanting Hare Krishna, but we are not happy. That is the problem. So my class is actually starting now. It's not getting. Do you understand? Madhivadi, stop here. So the only solution for all our problems is chanting the holy names of the Lord. Everybody is chanting here. I am chanting. We are all chanting. But problems are not leaving us. That is the art, that is the technique that we have to learn. So what does Krishna say in one of the verses of the Gita? He says, Yagnadana tapachaiva pavanani manishina. ಇಲ್ಲಿವರೆಗೂ ಏನ್ ಹೇಳಿದ್ರು ಎಲ್ಲಾರು ನಿಮಗೆ ಅಂದ್ರೆ, ಯಜ್ಞಾಯತೋ ವಿಷ್ಣು ಪ್ರೇತಾಯಾಂ ಯಜತೋ ಮತೈಃ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ಹರಿ ಕೀರ್ತನ. ಎಲ್ಲ ಕೇಳಿದ್ರು. ನಿಮಗೆ ಏನ್ ಕೇಳಿದ್ರು ಅಂದ್ರೆ, ಧ್ಯಾನ ಮಾಡಕ್ಕಾಗುತ್ತಾ ನಿಮ್ ಕೈಯಲ್ಲಿ? ಮಾಡಕ್ಕಾಗಲ್ಲ. ಯಾಕೆಂದ್ರೆ ನೀವು ಹಿಮಾಲಯಕ್ಕೆ ಹೋದ್ರು, ಅಲ್ಲಿ ಕೂತ್ಕೊಂಡಿರ್ತೀರಾ. ಆದ್ರೆ ಇಲ್ಲಿ ನನ್ ಮಗಳು ಏನ್ ಮಾಡ್ತಾ ಇದ್ದಾಳೆ, ನನ್ ಮಗ ಏನ್ ಮಾಡ್ತಾ ಇರ್ತಾನೋ ಏನೋ, ಅಯ್ಯೋ ನಮ್ಮ ಅಪ್ಪ, ಅಯ್ಯೋ ನಮ್ಮ ವಯಸ್ಸಾದ ತಾಯಿ, ಅವ್ರಿಗೆ ಯಾರು ಇಲ್ಲ. ಎಲ್ಲಿ? ಹಿಮಾಲಯಕ್ಕೆ ಹೋಗಿದ್ದೀವಿ ನಾವು. ಬಟ್ ವಿ ಆರ್ ಥಿಂಕಿಂಗ್ ಆಫ್ ಆಲ್ ಅವರ್ ಪ್ರಾಬ್ಲಮ್ಸ್ ಹಿಯರ್, 5,000 kilometers down. So we cannot do dhyana. Correct? This we understood. This logic we understood. Then yajato makaihi pretayam yajato makaihi. Makaihi andre ಏನು ಅಂದ್ರೆ ಯಜ್ಞ, ಯಾಗ, ಹೋಮ. ಯಜತೋ ಅಂದ್ರೆ ಏನು? ಭಗವಂತನನ್ನ ಆರಾಧಿಸುವ ವಿಧಾನ. ಯಜೇತ, ಈ ಯಜೇತ ಎಲ್ಲಿ ಬಂದಿದೆ? ಇನ್ನೊಂದ್ ಕಡೆ ಬರುತ್ತೆ. ಯಜೇತ ಪುರುಷಂ ಪರಂ ಅಕಾಮೋವ ಸರ್ವಕಾಮೋವ ಮೋಕ್ಷ ಕಾಮೋ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ. ಅದೇ ಯಜೇತ, ಸೇಮ್ ಯಜೇತ, ಪುರುಷಂ ಪರಂ. ಸೊ ಯಜೇತ ಮೀನ್ಸ್ ಟು ವರ್ಷಿಪ್, ಪೂಜಿಸುವುದು. ಓಕೆ. ಸೊ ಯಜ್ಞದ ಮೂಲಕ ಭಗವಂತನನ್ನ ಆರಾಧಿಸಬೇಕು. ಇದಾಗುತ್ತಾ ಅಂದ್ರೆ
ಪರಿಶುದ್ಧವಾದಂತಹ ಪದಾರ್ಥಗಳನ್ನು ಉಪಯೋಗಿಸಬೇಕು. ಯಜ್ಞಕ್ಕೆ ಬೇಕಾದಂತ ಅತಿ ಉತ್ತಮವಾದಂತ ಒಂದು ವಸ್ತು ಅಂದ್ರೆ ಇದು ಘೀ, ತುಪ್ಪ. ತುಪ್ಪ ಎಲ್ಲಿಂದ ಬರುತ್ತೆ? ಬೆಣ್ಣೆಯಿಂದ. ಬೆಣ್ಣೆ ಎಲ್ಲಿಂದ ಬರುತ್ತೆ? ಹಾಲಿಂದ. ಅದೇ ಪ್ರಭುಜಿ ಹೇಳ್ತಾ ಇದ್ರು ಬೆಳಗ್ಗೆ, ಹಾಲೇ ಸಿಗಲ್ಲ, ಸರಿಯಾದ ಹಾಲೇ ಇಲ್ಲ. ನೋ ಪ್ರಾಪರ್ ಮಿಲ್ಕ್. 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಅಂತಾರೆ. ಏನ್ ಮಾಡ್ತಾರೆ ಅವರು? ಮದರ್ ಡೈರಿಯಿಂದ ತಗೋತಾರೆ, ರೀಪ್ಯಾಕಿಂಗ್ ಮಾಡ್ತಾರೆ, ಅದನ್ನ ನಮಗೆ ತಂದು ಕೊಡ್ತಾರೆ. 35 ರೂಪಾಯಿ ತಗೊಂಡು ನಮಗೆ 70 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅದಕ್ಕೊಂದ್ ಸ್ವಲ್ಪ ಲೈಟ್ ಆಗಿ ಏನೇನೋ ಸೇರಿಸಿದ್ದಾರೆ ಅಷ್ಟೇ. ಆ ಸೇರ್ಸೋದಿಕ್ಕೆ ಎಷ್ಟು ಅಂದ್ರೆ ಒಂದು 10 ರೂಪಾಯೋ, 20 ರೂಪಾಯೋ, ಒಂದು 50 ರೂಪಾಯೋ, ಒಂದು 4-5 ಲೀಟರ್ಗೆ. ಅವಾಗೇನು ನೊರೆ ನೊರೆಯಾಗಿದೆ ಹಾಲು. It appears very frothy, and by froth we are thinking, oh, it's very, very thick milk. It contains so much of nice fat. No, it is some chemical. Great amount of cheating is going on in the material world. What is most common? Cheating. ಮೋಸ ಮಾಡೋದೇ ಈ ಭೌತಿಕ ಐಹಿಕ ಪ್ರಪಂಚದ ಮೊದಲನೆಯ ಪ್ರವೃತ್ತಿ. ಸೊ ತುಪ್ಪ, ಹಾಲೇ ಇಲ್ಲ ಅಂದ್ಮೇಲೆ ತುಪ್ಪ ಎಲ್ಲಿ ಬರ್ಬೇಕು? ಇನ್ನ ಕೆಲವರು ಇನ್ನೂ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ನಿಮಗೆ ಸಾಮಾನ್ಯವಾಗಿ 300 ರೂಪಾಯಿ 400 ರೂಪಾಯಲ್ಲಿ 1 kg ತುಪ್ಪ ಸಿಕ್ಕಿದ್ರೆ ಅವ್ರು ಹೇಳ್ತಾರೆ 4,000 ರೂಪಾಯಿ. ಯಾಕ್ರಿ 4,000 ರೂಪಾಯಿ ಅಂದ್ರೆ, ನಾವು ಕೊಡೋ ಡೈಮಂಡ್ಸ್, ವಿ ಆರ್ ನಾಟ್ ಸೆಲ್ಲಿಂಗ್ ಪೀನಟ್ಸ್. ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ ಅಂತಾರೆ. ನಮ್ಮ ಪ್ರಭುಪಾದ ಹೇಳ್ದಂಗೆ ಹರೇ ಕೃಷ್ಣ ಮಹಾಮಂತ್ರ ವಜ್ರ ವೈಡೂರ್ಯಗಳ ತರ. ಸೊ ನಾವು ಇದ್ದಿರೋ ಅಂಗಡಿ ಯಾವುದು? ವಜ್ರ ವೈಡೂರ್ಯದ ಅಂಗಡಿ. ಎಲ್ಲರೂ ಬಂದು ತಗೊಳಕ್ ಆಗಲ್ಲ. ಸೊ ಯಾರು ಬರ್ತಾರೋ ಅವ್ರಿಗೆ ಅಷ್ಟು ಶಕ್ತಿ ಇದೆ, ಅವ್ರು ಮಾತ್ರ ಬರ್ತಾರೆ ಅಂತ ಹೇಳಿದ್ರು. ಅದನ್ನೇ ಇವ್ರು ಉಲ್ಟಾ ಮಾಡಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅದೇ ಮದರ್ ಡೈರಿ ಹಾಲನ್ನ ಇವನು ತಗೊಂಡ, ಅದಕ್ಕೆ ಇನ್ನೊಂದ್ ಸ್ವಲ್ಪ 50 ರೂಪಾಯಿ 100 ರೂಪಾಯಿಗೆ ಹಾಕೋದನ್ನ ಒಂದು 300 ರೂಪಾಯಿ 400 ರೂಪಾಯಿ ಅಷ್ಟೇ ಎಲ್ಲ ಮಾಡ್ದ. ಅದಕ್ಕೆ ನೊರೆ ಬರೋ ತರ, ಕೆನೆ ಕಟ್ಟೋ ತರ, ಮತ್ತೆ ತಿಕ್ಕಾಗಿರೋ ತರ, ಮತ್ತೆ ಕಲರು ತರ ಗೋಲ್ಡನ್ ಕಲರ್ ಇರೋ ತರ ಎಲ್ಲ ಮಾಡ್ದ. ಇಂಥ ಹಾಲಿಂದ ನಾವು ಮಾಡ್ತಾ ಇರೋದು 1 ಲೀಟರ್ ಎಷ್ಟು ಬರುತ್ತೆ ಗೊತ್ತಾ? 10 ಗ್ರಾಮು ಬರಲ್ಲ ತುಪ್ಪ. ಸೊ ಅದರಿಂದ ನಮ್ಮ ಇದು 4,000 ರೂಪಾಯಿ 1 ಕಿಲೋಗ್ರಾಮ್ ತುಪ್ಪ. ಎಷ್ಟು? 4,000 rupees. ಇಫ್ ಯು ವಾಂಟ್ ಯು ಬೈ ಅಂದ್ರೆ ಕೆಲವರು ಇರ್ತಾರೆ ಬೃಹಸ್ಪತಿಗಳು, ಅವ್ರೇನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗಿ ತಗೊಂಡ್ಬರ್ತಾರೆ. ಓ, ವಿ ಓನ್ಲಿ ಯೂಸ್ ಪಚ್ಮೇಡ ಘೀ, ವಿ ಓನ್ಲಿ ಯೂಸ್ ಮಾಯಾಪುರ್ ಘೀ. ಆ ಮಾಯಾಪುರದ್ ಯಾರೇನ್ ಮಾಡಿದ್ರೆ, ನಮ್ಮ ಮಾಯಾಪುರ ಅಂದಿದ ತಕ್ಷಣ ಎಲ್ಲ ಒಳ್ಳೇದು ಅಂತ ಏನಿದೆ ಹೀಗ್ ಮಾಡ್ತಾರೆ, ಚೀಟ್ ಮಾಡ್ತಾರೆ. ಸೊ ಇವನು ಒಬ್ಬ ಚಿಕ್ಕ ಮೋಸಗಾರ 1 ಲೀಟರ್ಗೆ 35 ರೂಪಾಯಿ ಏನು ಬಂಡವಾಳ ಯೂಸ್ ಮಾಡಿದ್ರೆ, ಅವನು 1 ಲೀಟರ್ಗೆ 1000 ಗಟ್ಟಲೆ ಮಾಡ್ತಾನೆ. ಬಟ್ ಪ್ಯೂರ್ ಮಾತ್ರ ಅಲ್ಲ, ಕೊಟ್ಟಿದ್ ಮಾತ್ರ 4,000, ಬಿದ್ದಿದ್ದು ಪಂಗನಾಮ. ಗೋವಿಂದ ಗೋವಿಂದ. So we don't have any tupa to do the yajna. Ghee is a medium. ಅದೇ ಆಹುತಿ. ಆ ಆಹುತಿಯನ್ನ ಭಗವಂತನಿಗೆ ಸಮರ್ಪಿಸಬೇಕು. ಆ ಭಗವಂತನಿಗೆ ಸಮರ್ಪಿಸುವುದು ಯಾವ ರೀತಿ ಅಂದ್ರೆ, ದೇವತೆಗಳನ್ನ ಕರೆಯುವುದು. ದಶರಥ ಮಹಾರಾಜರು ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿದಾಗ ಸ್ವತಃ ಎಲ್ಲರೂ ಬಂದ್ರು. ಎಲ್ಲ ದೇವತೆಗಳು, 3 ಕೋಟಿ ದೇವತೆಗಳು ಬಂದು ಅವರವರ ಪಾಲನ್ನು ತೆಗೆದುಕೊಂಡು ಭಗವಂತನಿಗೆ ಸಮರ್ಪಿಸಬೇಕಾದದ್ದನ್ನ ಕೊಟ್ಟು ತಮ್ಮ ಕಮಿಷನ್ ಮಾತ್ರ ತಗೊಂಡು, they personally were present. Even when Prithu Maharaj
did his yagnas, the devatas were coming and they were receiving all the offerings. ಅವರನ್ನು ಕರೆಯೋದಿಕ್ಕೆ ಏನು ಫಾರ್ಮುಲಾ? ಮೊಬೈಲ್ ಫೋನ್, ಐಫೋನ್. ಆ ಐಫೋನ್ ಯಾವುದು? ವಾಂ ತದ್ವಿಷ್ಣಾ ತದ್ವಿಷ್ಣಾ ಪರಮಂ ಪದಗುಂ ಸದಾ ಪಶ್ಯಂತಿ ಸೂರಯಃ ದಿವೇವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಚಕ್ರವಾಹಂ ಸವಿಂದತೆ ವಿಷ್ಣಾರ್ಯತ್ ಪರಮಂ ಪದಂ ಸ್ವಾಹಾ ಇದಂ ವಿಷ್ಣವೇ ಇದಂ ನಮಃ. ವೇದ ಮಂತ್ರಗಳು, ವೇದ ಘೋಷಗಳು. ಆ ವೇದ ಮಂತ್ರಗಳು, ವೇದ ಘೋಷಗಳನ್ನ ಒಂದು ಪರ್ಫೆಕ್ಟ್ ಆಗಿ ಹೇಳ್ಬೇಕು. ಇಲ್ಲದ್ರೆ ಏನಾಯ್ತು? ಸ್ಪಷ್ಟ ಮಾಡ್ದಂಗಾಗುತ್ತೆ. ಯಾರನ್ನು ಕರಿಬೇಕು ಅಂತ ಅವನು ಯೋಚನೆ ಮಾಡಿದ್ದು ವಿಶ್ವರೂಪನ ಹಬ್ಬ. ಯಾರು ಇಂದ್ರನನ್ನು ಕೊಲ್ಲಲು ಸಮರ್ಥರಾಗಿದ್ದಾರೋ ಅವರನ್ನು ಬರಮಾಡಿಕೊಳ್ಳಬೇಕು ಎಂದು ಅವನು ಯಜ್ಞವನ್ನು ಶುರು ಮಾಡಿ, ಯಾರು ಇಂದ್ರನಿಂದ ಕೊಲ್ಲಲ್ಪಡುತ್ತಾರೋ ಅವನನ್ನು ಬರಮಾಡಿಕೊಂಡರು. He should be the enemy of Indra, andre he became Indra's enemy. So Indra killed him and he went back home, back to Gujarati anta. He gave such wonderful Vyakhya about God, about Goloka, about the Vaikuntha planet, about the nature of the Lord, about the nature of the material life. So beautiful. He went back home, back to God, and Indra staying here. And Indra is happy. Oh, I'm happy. My seat is now not gone. So mantra ಹೇಳೋರು ಯಾರು? ಬ್ರಾಹ್ಮಣರು ತಾನೇ ಹೇಳಬೇಕು. ಆ ಬ್ರಾಹ್ಮಣತ್ವ ಎಲ್ಲಿದೆ ಈಗ? ಈ ಆರ್ಗ್ಯುಮೆಂಟ್ ಕೇಳಿದೀವಿ ನಾವು, ಅಲ್ವಾ? So there are no brahmanas, no qualified brahmanas. Even if there are qualified brahmanas, they don't know how to chant. And even if they know how to chant, but they are not qualified brahmanas, they are not qualified. Simple. ನಿಮ್ಮ ಮನೆಗೆ ಹೋಮ ಮಾಡಬೇಕು ಅಂತ ಯಾರನ್ನಾದ್ರೂ ಕರೀರಿ, ಅವ್ರು ಪಟ್ಟಿ ಕೊಟ್ಟಿರ್ತಾರೆ ನಿಮ್ಗೆ, ಇದೆಲ್ಲ ಲಿಸ್ಟ್ ಬೇಕು ಅಂತ. ಕೊನೆಯಲ್ಲಿ ಒಂದು ಲೈನ್ ಇರುತ್ತೆ, ಬ್ರಾಹ್ಮಣರ ದಕ್ಷಿಣೆ 5,000 ರೂ, 25,000 ರೂ. ಹೋಯ್ತಲ್ಲಿ ಅವ್ರು ಏನೇ ಮಾಡಿದ್ರು ಹೋಯ್ತು. ಯಾಕೆ ಅಂದ್ರೆ ಯಜನ ಯಾಜನ ಪಠನ ಪಾಠನ ದದತಿ ಪ್ರತಿಗೃಣಾತಿ, ಇಷ್ಟೇ ಮಾಡ್ಬೇಕಾಗಿರೋದು ಬ್ರಾಹ್ಮಣರಾದವರು. ಬ್ರಹ್ಮಜ್ಞಾನ ಜಾನಾತಿ ಇತಿ ಬ್ರಾಹ್ಮಣ. ಬ್ರಹ್ಮಜ್ಞಾನ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತೆ. ಅದಿದೆಯಾ ಅವ್ರಿಗೆ? ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಅವರು ರೆಡಿ ಮಾಡ್ಕೋತಾ ಇದ್ದಾರೆ ಹೋಮಕ್ಕೆ ಹೋಗಕ್ಕೆ. ಯಾರು? ಬ್ರಾಹ್ಮಣರು. ಕಿಚನ್ ಇಂದ ಇದು ರೀ, ಮನೆಯಲ್ಲಿ ಹೆಸರು ಬೇಳೆ ಆಗೋಗಿದೆ, ಹುಣಸೆ ಹಣ್ಣು ಕಡಿಮೆ, ತುಪ್ಪನೂ ಕಡಿಮೆ. ಸರಿ, ಚೀಟಿ ಬರೀತಾ ಇದ್ರು ಪಟ್ಟಿ. ಹೆಸರು ಬೇಳೆ ದಾನ 4 ಕಿಲೋ, ತುಪ್ಪ ದಾನ 2 ಕಿಲೋ, ಅಕ್ಕಿ 5 ಕಿಲೋ ಬಂದ್ಬಿಟ್ರು. ಇಮೇಲ್ ಮಾಡ್ಬಿಟ್ರು ಟಕ್ ಟಕ್ ಅಂತ. ಎಲ್ಲ ಫಾಸ್ಟ್ ಫಾರ್ವರ್ಡ್. ಇವಾಗ ಅಲ್ಲಿ ಏನಿಲ್ಲ, ಅದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ನೋ, ಇಟ್ ಕೆನಾಟ್ ಬಿ ಅ ಬ್ರಾಹ್ಮಣ. He may chant the mantras very nicely, but the mantras will not work. Why the mantras will not work? Because there is no mood. All these mantras have to be meditated upon. ಈ ಮಂತ್ರಗಳ ಮೇಲೆ ಬ್ರಾಹ್ಮಣನಾದವನು ಧ್ಯಾನ ಮಾಡಿ ಆ ಮಂತ್ರದಲ್ಲಿರುವಂತಹ ಆ ತಿರುಳನ್ನ ಅರ್ಥ ಮಾಡಿಕೊಂಡು ಭಗವಂತನನ್ನ ಹಾಡಿ ಹೊಗಳಬೇಕು ಮಂತ್ರದ ಮೂಲಕ. ಇಲ್ಲಿ ಹೇಳ್ತಾ ಇದ್ದಾರೆ,
ತದ್ವಿಷ್ಣಾ ಪರಮಂ ಪದಕಂ ತದಾ ಪಶ್ಯಂತಿ ಭೂರಃ ಸ್ವಾಹಾ. ಬಂತ ತುಪ್ಪ ಬಂತ, ಅಕ್ಕಿ ದನ ಬಂತ, ಇಲ್ಲಿ 4 ರೂಪಾಯಿ ದಕ್ಷಿಣ ಇಡಿ, ಇಲ್ಲಿ ಇದನ್ನು ಈ ಕಡೆ. Everything is completely based on how much I can swindle. ಎಷ್ಟು ನಾನು ಇಲ್ಲಿಂದ ಸುತ್ತಕೊಂಡು ಹೋಗ್ಬೋದು, ಇಷ್ಟನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಯಜ್ಞಗಳನ್ನ ಮಾಡಕ್ಕಾಗಲ್ಲ. ಇದು ಗೊತ್ತಿದ್ದ ಆರ್ಗ್ಯುಮೆಂಟ್, ಇದು ಕಲರ್ಫುಲ್ ಆಗಿ ಹೇಳಿದ್ದೀನಿ ಅಷ್ಟೇ ನಿಮ್ಗೆ. ಸೊ ಧ್ಯಾನ ಮಾಡಕ್ಕಾಗಲ್ಲ, ನಮ್ಗೆ ಅಶಕ್ತರು ನಾವು ಧ್ಯಾನ ಮಾಡೋದು, ಯಜ್ಞ ಮಾಡೋದಿಕ್ಕೂ ಆಗೋದಿಲ್ಲ. ಹೋಗ್ಲಿ ಡಿಟಿ ವರ್ಷಿಪ್ ಮಾಡೋಣ. ದ್ವಾಪರೇ ಪರಿಚರ್ಯಾಯ. ಡಿಟಿ ವರ್ಷಿಪ್ ಏನ್ ಮಾಡ್ತಾ ಇದೀವಿ ನಾವು, ಹೆಂಗ್ ಮಾಡ್ಬೇಕು ಡಿಟಿ ವರ್ಷಿಪ್ ನ? ಪ್ರಭುಪಾದರು ಹೇಳ್ತಾರೆ, ಇದು ಪ್ರಭುಪಾದರದು. ಪ್ರಭುಪಾದರು ಪಾಪ ನಮಗೆ ಕೊಟ್ಟಿರೋ ಅಂತ ಇದೇನು ಅಂದ್ರೆ ಪ್ರಿಸ್ಕ್ರಿಪ್ಷನ್ಸ್ ಏನು ಅಂದ್ರೆ ಬಹಳ ಮಿನಿಮಮ್. ನಿನ್ನೆ ರಥಸಪ್ತಮಿ ಗೊತ್ತಲ್ವಾ? ಸೊ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಭಗವಂತನನ್ನ ದೊಡ್ಡ ವಾಹನಗಳಲ್ಲಿ ಅವನನ್ನ ವಿಜೃಂಭಣೆಯಿಂದ ವೈಭವದಿಂದ ಅಲಂಕಾರ ಮಾಡಿ ಅವನಿಗೆ ಉತ್ಸವಗಳನ್ನ ಮಾಡ್ತಾರೆ. ತಿರುಮಲೆಯಲ್ಲಿ ಒಂದೇ ದಿನದಲ್ಲಿ ಬೆಳಗಿನ ಜಾವ ಸೂರ್ಯ ಉದಯದ ಸಮಯದಿಂದ ರಾತ್ರಿ 9 ಗಂಟೆವರೆಗೂ ಸುಮಾರು 12 ವಾಹನಗಳಲ್ಲಿ 12 ಉತ್ಸವ ಆಗುತ್ತೆ. ಬೆಳಗಿನ ಜಾವ ಸೂರ್ಯಪ್ರಭ, ರಾತ್ರಿ ಚಂದ್ರಪ್ರಭ, ಬೆಳಗ್ಗೆ ಸೂರ್ಯಪ್ರಭ ಆದ ಮೇಲೆ ಚಿನ್ನಶೇಷ ವಾಹನ, ಅದಾದ ಮೇಲೆ ಸರ್ವಭೂಪಾಲ ವಾಹನ, ಹೀಗೆ ಎಲ್ಲಾ ವಿಧವಾದಂತಹ ಗರುಡ ಸೇವೆ, ಹನುಮತ್ ಸೇವೆ, ಎಲ್ಲಾ ಸೇವೆಗಳು ಮಾಡ್ತಾರೆ. ಸೊ ರಾಮಾನುಜರ ಸಮಯ 1000 ವರ್ಷ ಆಗಿದೆ. ಅವರು ಅಪಿಯರ್ ಆಗಿದ್ದು ಯಾವಾಗ? 1017ನೇ AD, 1017 AD. ಇವಾಗ 2017 ಹೋಯ್ತಲ್ಲ, 1000 years ಆಫ್ ಅಪಿಯರೆನ್ಸ್ ಆಫ್ ರಾಮಾನುಜಾಚಾರ್ಯ ಕಂಪ್ಲೀಟ್ ಆಗಿದೆ. ಸೊ 7 + 6 23. ಸೊ 106 ವರ್ಷಗಳಾಗಿದೆ. ಅದೇ ನಮ್ಮ ಮಧ್ವಾಚಾರ್ಯರ ಅಪಿಯರೆನ್ಸ್ 200 ವರ್ಷ ಆದ್ಮೇಲೆ ಆಯ್ತು. ಅವರ ಅಪಿಯರೆನ್ಸ್ ಆದ್ಮೇಲೆ, ರಾಮಾನುಜಾರ ಅಪಿಯರೆನ್ಸ್ ಆದ್ಮೇಲೆ. ಸೊ ಅಲ್ಲಿ ಇಲ್ಲಿರುವ ಉತ್ಸವಗಳನ್ನ ನೋಡಿ, ಉಡುಪಿಯ ಉತ್ಸವವನ್ನ ನೋಡಿ, ಅದು ಆ ತರ ವೈಭವದಲ್ಲಿ ಇರುತ್ತಾ? ತಿರುಮಲೆಯ ವೈಭವದಲ್ಲಿ ಇರುತ್ತಾ? ಇಲ್ಲ. ಯಾಕೆ? ಸ್ಟ್ಯಾಂಡರ್ಡ್ ನ ಕಡಿಮೆ ಮಾಡಿದ್ರು. ಯಾರು ಕಡಿಮೆ ಮಾಡಿದ್ದು? ರಾಮಾನುಜರು ಪಾದ್ವ ಸಂಹಿತ, ಈಶ್ವರ ಸಂಹಿತ, ವಿಧವಾದಂತಹ ನಾರದ ಪಂಚರಾತ್ರ ಇದರಿಂದ ಕೊಟ್ಟು ಹೀಗೆ ಮಾಡ್ಬೇಕು ಅಂತ ಹೇಳಿ, ಅದರಿಂದ ಅಲ್ಲಿ ನಡೀತಾ ಇದೆ. ಅದು ಎಲ್ಲ ಕಡೆ ನಡೆಯುತ್ತಾ ಅಂದ್ರೆ ಎಲ್ಲ ಕಡೆ ನಡೆಯಕ್ ಸಾಧ್ಯ ಇಲ್ಲ. ಬಟ್ ಅಲ್ಲಿ ನಡೀತಾ ಇದೆಯಲ್ಲ ಅಂದ್ರೆ ಅಲ್ಲೂ ಏನ್ ನಡೀತಾ ಇತ್ತು ಅಂತ ನೀವು ನೋಡಿಲ್ಲ, ಅದರಿಂದ ನಡೀತಾ ಇದೆ ಅಂತ ನಾವು ಅನ್ಕೊಂಡಿದೀವಿ. We are thinking it's all going on exactly as per the instructions of Sripada Ramanujacharya ಅಂತ ನಾವು ಅನ್ಕೊಂಡಿದೀವಿ. ಯಾಕೆ? Because we haven't seen how it was going on 500 years back. Did you understand the argument? But we are thinking it is high standard. But it is not. So Ramanujacharya gave something, and after 200 years Madhvacharya appeared, and after the appearance of Madhvacharya he gave what is known as Tantra Sara. The same things, the same principles which Madhvacharya gave based on the Agamas. Madhvacharya gave based on the same Agamas, same Pancharatra, Tantra Sara.
So that is watered down. Why? Because Madhva saw that people are not able to actually follow the original scriptures to the level he wanted. So ನಮ್ಮ ಶಕ್ತಿ ಅನುಸಾರ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕೋ ಅದನ್ನ ಕಡಿಮೆ ಮಾಡಿ ಮಧ್ವಾಚಾರ್ಯರು ಕೊಟ್ಟರು. ಮಧ್ವಾಚಾರ್ಯರು ಬಂದು ಅದೃಶ್ಯರಾಗಿ 800 ವರ್ಷಗಳಾಗಿದೆ. ಆ 800 ವರ್ಷ ಆದ್ಮೇಲೆ 750 ವರ್ಷ ಆದ್ಮೇಲೆ ನಮ್ಮ ಶ್ರೀಲ ಪ್ರಭುಪಾದರು ಬಂದ್ರು. ನಮ್ಮ ಉತ್ಸವಗಳು ಉಡುಪಿ ತರ ಇರತ್ತಾ? ಇಲ್ಲ. ನಮ್ಮ ಉತ್ಸವಗಳು ತಿರುಮಲೆ ತರ ಇರಕ್ ಸಾಧ್ಯನಾ? ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಪ್ರಭುಪಾದರು ನೋಡಿದ್ರು ಮಧ್ವಾಚಾರ್ಯರು ಇಷ್ಟೆಲ್ಲ ಕೊಟ್ಟಿದ್ದಾರೆ, ಅಯ್ಯೋ ಬಡಪಾಯಿಗಳು ಏನು ಮಾಡಕ್ಕಾಗಲ್ಲ, ಆದ್ರಿಂದ ಸ್ಟ್ಯಾಂಡರ್ಡ್ ಅನ್ನ ಲೋವರ್ ಮಾಡ್ಬೋದು, ಇಷ್ಟು ಮಾಡಿ ಅಂತ. ಅದ್ ಮಾಡಕ್ಕೂ ಆಗ್ತಾ ಇದೆಯಂತ ಹೇಳಿ ಅದು ಆಗ್ತಾ ಇಲ್ಲ. ಯಾಕೆಂದ್ರೆ ಪ್ರಭುಪಾದರು ಒಂದು ರಾಧಾಕೃಷ್ಣ ದೇವಸ್ಥಾನದಲ್ಲಿ ರಾಧಾಕೃಷ್ಣ ವಿಗ್ರಹ ಇರಬೇಕಾದ್ರೆ ಎಷ್ಟು ಜನ ಪೂಜಾರಿಗಳು ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಹೇಳಿ. How many pujaris are required to serve the Lord full time? 1, 2, 3, 10 to 12. How many? 10 to 12 pujaris. This is Prabhupada's standard. All the temple leaders will think, they will waste time. What will they do? Better they go out and preach. Oh, that means our temple leader has become more transcendental than Prabhupada himself. Is it possible? So, ಅವ್ರು ಹೇಳಿದ್ದು 10 ರಿಂದ 12 ಪಾಪ. ಆ 10 ರಿಂದ 12 ಹೇಳಿ ಅವ್ರು ನೋಡಿದ್ರು ಆಗ್ಲೇ ಇಲ್ಲ. ಅವ್ರು ಇರ್ಬೇಕಾದ್ರೆ ಅದಕ್ಕೋಸ್ಕರ ಅದನ್ನ ಅವರೇ ಕಡಿಮೆ ಮಾಡಿದ್ರು. ಆಲ್ರೈಟ್ 8 to 10 ಅಂದ್ರು, ಆಗ್ಲೂ ಆಗ್ತಾ ಇಲ್ಲ. ಈಗ 1, 1.5, 2, 2.5 ಅಲ್ಲಿ ನಡೀತಾ ಇದೆ. ಸೊ ದ್ವಾಪರೇ ಪರಿಚರ್ಯ ಇದು ನಮ್ ಕೈಯಲ್ಲಿ ಆಗಲ್ಲ. ಅದಕ್ಕೆ ಸ್ವಾಮಿ ನಮ್ಗೆ ಕೊಟ್ಟಿರೋದು ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಷ್ಟು ಹೇಳ್ಬಿಟ್ಟು ಸಾಕು. ಇದನ್ನ ಮಾಡಕ್ಕಾಗ್ತಾ ಇದೆಯಾ? ಮಾಡಕ್ಕಾಗಿದ್ರೆ ನಾವೆಲ್ಲರೂ ಸಂತೋಷವಾಗಿರ್ಬೇಕಾಗಿತ್ತು. ಸೊ ಅದೇನದು ನಾವೇನು ಆರ್ಗ್ಯುಮೆಂಟ್ ಇಲ್ಲಿವರೆಗೂ ಕೊಟ್ಟಿದ್ದು ಅಂದ್ರೆ, ನಮ್ಮ ವಾದ ಏನು ಅಂದ್ರೆ, ನೋಡಿ ಧ್ಯಾನ ಮಾಡಕ್ಕಾಗಲ್ಲ, ಧ್ಯಾನ ತುಂಬಾ ಕಷ್ಟ, ಅದನ್ನ ಧ್ಯಾನನ ಎಗರಿಸ್ಬಿಟ್ವಿ, ಅದು ಸರಿ, ಓಕೆ. ಅದಕ್ಕೆ ನಮ್ಗೆ ಇವಾಗ ಧ್ಯಾನ ಬಗ್ಗೆ ಹೇಳಲಿಲ್ಲ, ಓಕೆ ರೈಟ್. ಅದಾದ್ಮೇಲೆ ನಾವು ಯಾಗ ಯಜ್ಞಗಳನ್ನು ಮಾಡಕ್ಕಾಗಲ್ಲ, ಅಸಮರ್ಥರು, ಅದರಿಂದ ಯಾಗ ಯಜ್ಞಾನು ಬೇಡ ನಮ್ಗೆ, ಆಲ್ ರೈಟ್. ನಮಗೆ ಅರ್ಚನೆನೋ ಏನೋ ಒಂದ್ ಸ್ವಲ್ಪ ಮಾಡ್ತಾ ಇದ್ದೀವಿ, ಬಟ್ ಅದೇ ಪ್ರಧಾನವಾದಂಥ ಯುಗ ಧರ್ಮ ಅಲ್ಲ. ನಮ್ಮ ಯುಗ ಧರ್ಮ ಹರಿನಾಮ ಸಂಕೀರ್ತನೆ ಮಾತ್ರ ಅಂತ ಎಲ್ಲಾ ಬಿಟ್ವಿ. ಹರಿನಾಮ ಸಂಕೀರ್ತನೆಯನ್ನು ಗಾಳಿಗೆ ಹೋಗಿದೆ. ಯಾಕೆಂದ್ರೆ ಯಜ್ಞ ಮಾಡಿದಾಗ ಯಾವ ಆ ಫಲವನ್ನ ನಾವು ಪಡೆಯಬಹುದಾಗಿತ್ತೋ, ಧ್ಯಾನವನ್ನ ಸಂಪೂರ್ಣವಾಗಿ ಪೂರ್ಣ ಸ್ಥಿತಿಯಲ್ಲಿ ನಾವು ಅದನ್ನ ಮಾಡಿದಾಗ ಯಾವ ಫಲವನ್ನ, ಭಗವದ್ ಭಕ್ತಿಯನ್ನ, ಕೃಷ್ಣ ಪ್ರೇಮವನ್ನ ಪಡೆಯಬಹುದಾಗಿತ್ತೋ, ಯಾವಾಗ ದ್ವಾಪರ ಯುಗದಂತಹ ಯುಗದಲ್ಲಿ ಅರ್ಚನೆಯನ್ನ ಮಾಡಿ ಭಗವತ್ ಸಾಕ್ಷಾತ್ಕಾರವಾಗ್ತಾ ಇತ್ತೋ, ಆ ಭಗವತ್ ಸಾಕ್ಷಾತ್ಕಾರ, ಭಗವತ್ ಪ್ರೇಮ, ಆ ಶಾಂತಿ, ಸುಖ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ನಮ್ಗೆ ಸಿಗಬೇಕಾಗಿತ್ತು. ಅಂದ್ರೆ ಏನರ್ಥ? ನಾವು ಜಪ ಸರಿಯಾಗಿ ಮಾಡ್ತಾ ಇಲ್ಲ. ಅದೆಲ್ಲ ಕಷ್ಟ, ಇವಾಗ ಸುಲಭವಾದ ಮಾರ್ಗ ಅಂತ ಹೇಳಿದ್ವಿ. ಇಲ್ಲ, ಅದಕ್ಕೋಸ್ಕರನೇ ಒಂದು ಕೊಂಡಿ ಹಾಕಿದಾನೆ ಭಗವಂತ. ಏನ್ ಕೊಂಡಿ ಅದು? ಯಜ್ಞ ದಾನ ತಪಶ್ಚೈವ ಪಾವನಾನಿ ಮನೀಷಿನಃ. Even the greatest of the greatest souls get purified if they perform
ಯಜ್ಞ, ದಾನ, ತಪಸ್. ತಪಸ್ ಆಚರಣೆ ಮಾಡಬೇಕು. ನಾವೇನ್ ಮಾಡಕ್ಕಾಗತ್ತಾ ಭೃಗು ಮಹರ್ಷಿಗಳ ತರ? ಇಲ್ಲ. ನಾವು ಮಾಡಕ್ಕಾಗತ್ತಾ ಹಿರಣ್ಯಕಶಿಪು ತರ, ರಾಮನನ್ ತರ? ಇಲ್ಲ. ಧ್ರುವ ಮಹಾರಾಜ 5 ವರ್ಷ ಬಾಲಕ. ನಮಗೆಲ್ಲ 50 ವರ್ಷ ಆಗಿದೆ ಇಲ್ಲಿ ಆವರೇಜ್. ಅವನ 5 ವರ್ಷ ಬಾಲಕ 6 ತಿಂಗಳು ಮಾಡ್ದ. ಭಗವಂತ ಬಂದು ತನ್ನ ಕಣ್ಮುಂದೆ ನಿಂತ್ಕೊಂಡ. ಎಲ್ಲಿ ನಿಂತಿದ್ದಾನೆ ನೋಡ್ತಾ ಇದ್ದಾನೆ. ಕಿ 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 ಅಂತ ಇದ್ದಾನೆ. ಬೇರೆ ಏನು ಬಾಯಲ್ಲಿ ಬರ್ತಾ ಇಲ್ಲ. Unable to glorify the Lord. He wants to glorify the Lord. He doesn't know what to do, what to speak. ಅವಾಗ ಆ ಪೃಷ್ಟಿಗರ್ಭ ಎಂಬಂತ ರೂಪದಲ್ಲಿ ಬಂದಂತ ಶ್ರೀಮನ್ನಾರಾಯಣ ಕೃಷ್ಣ ತನ್ನ ಎಡಗೈಯಲ್ಲಿರುವಂತಹ ಆ ಶಂಖವನ್ನ, ಪಾಂಚಜನ್ಯವನ್ನ ಅವನ ತಲೆಗೆ ಸ್ಪರ್ಶ ಮಾಡಿದ ಕೂಡಲೇ ಅವನಿಗೆ ಎಲ್ಲ ವಿಧವಾದಂತಹ ಜ್ಞಾನವೂ ಉದಯವಾಯಿತು. ಅವಾಗ ಭಗವಂತನ ಹಾಡಿ ಹೊಗಳಕ್ಕೆ ಶುರು ಮಾಡ್ತಾನೆ. 5 ವರ್ಷ ಬಾಲಕನಿಗೆ ಬಂದಿದ್ದಾನೆ. 5 ವರ್ಷ ಬಾಲಕ ನಾರದ, ಅವನು ಭಗವಂತ ಮಾತಾಡೋದನ್ನ ಕೇಳಿದ್ದಾನೆ. 5 ವರ್ಷ ಬಾಲಕ ಪ್ರಹ್ಲಾದ ನೋಡಿ. 5 ವರ್ಷ. Understand this repeatability of this 5-year-old Dhruva Maharaja saw the Lord. Before that, 5-year-old Narada heard the Lord's voice. My dear Narada, you cannot experience me anymore in this life. Perfect your life, and then in your next life, you will never not see me. You will never be able to not see me. Andre, you will always see me. ನಾನು ಯಾವಾಗಲೂ ನಿನ್ನ ಕಣ್ಮುಂದೆನೇ ಇರ್ತೀನಿ. ನಿನಗೆ ನಾನು ಅದೃಶ್ಯನ ಆಗೋದೇ ಇಲ್ಲ. 5 ವರ್ಷ ಬಾಲಕ. 5 ವರ್ಷ ಬಾಲಕ ನಾರದರಿಗೆ ಈ ಸಂದೇಶವನ್ನ ಭಗವಂತ ಅಶರೀರವಾಣಿಯ ಮೂಲಕ ಕೊಟ್ಟಿದ್ದಾನೆ. 5 ವರ್ಷ ಬಾಲಕ ಧ್ರುವ ಮಹಾರಾಜನಿಗೆ ಸಾಕ್ಷಾತ್ ಭಗವಂತ ಬಂದು ನಿಂತಿದ್ದಾನೆ. 5 ವರ್ಷ ಬಾಲಕನಾದಂತ ಪ್ರಹ್ಲಾದ ಮಹಾರಾಜನಿಗೆ ತಂದೆ ಇನ್ನೇನು ಅವನ್ನ ಎದೆಯನ್ನ ಸೀಳ್ಬಿಡ್ತಾನೆ ಅಂದಾಗ ಅವನೇ ಬಂದು ನರಸಿಂಹನಾಗಿ ತನ್ನ ತೊಡೆಗೆ ಮೇಲೆ ಅವನನ್ನ ಕುಳ್ಳಿರಿಸಿಕೊಂಡು ಅವನ ಎದೆಯನ್ನ ಸೀಳಿ ಆ ಹೊಟ್ಟೆಯಲ್ಲಿರುವ ಕರುಳನ್ನ ಮಾಲೆಯಾಗಿ ಧರಿಸಿಕೊಂಡಿದ್ದಾನೆ. ನಮಗೆಲ್ಲ 50 ವರ್ಷ ಆಯ್ತು. ನಮ್ಗೇನ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಏನಾದ್ರು ಭಗವಂತ ಯಾರಾದ್ರು ಹೋಗ್ಲಿ ಬೇಡ ಬಿಡಿ, ಪ್ರಭು ಏನೋ ಯಾರೋ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ಕೇಳಿಸಲ್ಲ ನಮ್ ಕಿವಿಗೆ. ಪ್ರಭುಪಾದ್ ಮಾತಾಡೋದಿರ್ಲಿ, ಭಗವಂತ ಮಾತಾಡೋದಿರ್ಲಿ. ಅವ್ರ ಪಾಪ ಕರಿತಾ ಇರ್ತಾರೆ, ಮಾತಾಜಿ ಕ್ಯಾನ್ ಯು ಕಮ್ ಅಂಡ್ ಡೂ ಸಮ್ ಸರ್ವಿಸ್ ಅಂತ ಅವ್ರು ಹೇಳ್ತಾ ಇರ್ತಾರೆ ನಿಧಾನಕ್ಕೆ. ಅದು ನಮ್ ಕಿವಿಗೆ ಬಿಡಲ್ಲ. ಪ್ರಭು ಕ್ಯಾನ್ ಯು ಡೂ ದಿಸ್ ಸೇವಾ ಟುಮಾರೋ ಮಾರ್ನಿಂಗ್ ಅಂತ ನಮ್ ಕಿವಿಗೆ ಬೀಳಿಲ್ಲ. ನಮ್ ಕಣ್ ಮುಂದೆ ಏನೋ ಮಾತಾಡಿದ್ರೆ ನಮ್ ಕೇಳಿಸಲ್ಲ. ಇನ್ನ ಪಾಪ ಪ್ರಭುಪಾದರು ನಮ್ಮ ಕಣ್ಣಿಂದ ಅದೃಶ್ಯರಾಗಿದ್ದಾರೆ. ಅವ್ರು ಇಲ್ಲ ಅಲ್ಲ ಇದ್ದಾರೆ, ಅದೃಶ್ಯರಾಗಿದ್ದಾರೆ. ಅವ್ರು ಮಾತಾಡೋದಲ್ಲಿ ಕೇಳಿ. ಅಟ್ಲೀಸ್ಟ್ ಪ್ರಭುಪಾದ್ ವಿಡಿಯೋನಾದ್ರೂ ನೋಡ್ತಾ ಇದ್ದೀವಿ ನಾವು. ಕ್ರಿಶ್ಚಿಯನ್ ವಿಡಿಯೋ ಯಾವ್ದಾದ್ರು ನೋಡಿದೀವ? ಎನ್ ಟಿ ರಾಮರಾವ್ ವಿಡಿಯೋ ನೋಡ್ಬೇಕಷ್ಟೇ. How are we going to listen? So therefore, yajna, dana, tapas. So tapas ಮಾಡಕ್ ಆಗ್ತಾ ಇಲ್ಲ ಅಂತ ನಾವು ಅನ್ಕೊಂಡಿದೀವಿ. ಅದೇ ಪ್ರಾಬ್ಲಮ್. Because we are not doing austerities, we are unable to actually experience the Lord. ತಪಸ್ ಅಂದ್ರೆ ನಾವೆಲ್ಲ ನಮ್ ಕಣ್ಣಿಗೆ ಬರೋದೇನು ಅಂದ್ರೆ ಒಂದ್ ಹೆಬ್ಬಟ್ಟಿನ ಮೇಲೆ ನಿಂತ್ಕೊಂಡು ಹಿಂಗ್ ಇಟ್ಕೊಂಡು ಕೈ ಓಂ ನಮೋ ನಾರಾಯಣಾಯ, ಇದೇ ನಮ್ಗೆ ತಪಸ್ಸು ಬರೋದು. ಇಲ್ಲ ಎಲ್ಲಾ ಕಡೆ 9 ಕಡೆ ಅಗ್ನಿಗಳನ್ನ ಹಾಕೊಂಡು ಮೇಲೆ ಬಿಸಿ ಆ ಸೂರ್ಯ ಅಲ್ಲೇ ನಿಂತ್ಕೊಂಡು ಬಾರದು ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ, ಇಷ್ಟೇ ನಮ್ಗೆ ಬರೋದು ಮನಸ್ಸಲ್ಲಿ. ಬಟ್ ಇದೆಲ್ಲ ತಪಸ್ಸು. ಈ ತಪಸ್ ಖಂಡಿತವಾಗ್ಲೂ ನಾವು ಮಾಡಕ್ಕಾಗಲ್ಲ. ಬಟ್ ನಾವು ತಪಸ್ ಮಾಡ್ಲೇಬೇಕು. ಹಾಗಾದ್ರೆ ಯಾವ ತಪಸ್ ಮಾಡೋದು ನಾವು? ವಾಟ್ ಕೈಂಡ್ ಆಫ್ ತಪಸ್ ಶುಡ್ ವಿ ಡೂ?
ಆ ತಪಸ್ಸು ಏನು ಅಂದ್ರೆ ಮೊದಲನೆಯ ಸಣ್ಣ ತಪಸ್ಸು ಭೋಗವನ್ನ ತ್ಯಾಗ ಮಾಡುವುದು. To give up eating bhoga is one tapas. It's the lowest form of tapas. ಎಷ್ಟು ಜನ ಭೋಗ ತಿಂತೀರಾ? ಯಾಕೆ ಕೈ ಎತ್ತಬೇಡಿ, ಯಾಕಂದ್ರೆ ನನಗೆ ಗೊತ್ತು. No. We have to give up eating bhoga. ನಾವು ಎಲ್ಲಿಯವರೆಗೂ ಭಗವಂತನಿಗೆ ಭೋಗ ಅಂದ್ರೆ ಏನು? What is bhoga? Please tell me, somebody. What is bhoga? Bhoga ಅಂದ್ರೆ ಏನು? Bhoga means if we eat for sense gratification. Now, I'm having a plate of food. If I call it as bhoga, what does it mean? Not offered to the Lord. Not offered to the Lord. Any other understanding? More than needed. More than needed. More than needed. Very good. Dharma. Karma. It is not karma free. It is not karma free. Yes. That is not offered. Okay. That's the two faces of the same coin. They are correct. These are all correct answers, whatever you have given. Bhoga means that which is not offered to the Lord. Bhoga means that which is not karma free. Bhoga means that which is more than what we require. These are all correct answers. They are not wrong. ಇದೆಲ್ಲ ತಪ್ಪಲ್ಲ, ಇದೆಲ್ಲ ಸರಿಯಾದ ಉತ್ತರಗಳೇ. ಆದರೆ ಬಹಳ ಸೂಕ್ಷ್ಮವಾದಂತ ಉತ್ತರ ಒಂದಿದೆ. No mercy. No, prasada means mercy. No, yeah, that's what. It is not prasada, not offered, and then no mercy. There is one most suitable answer for this. What is bhoga? If something is there, okay, I will ask one more question. I brought 1 kg of apple and I brought 10 packets of biscuits. Now, which is bhoga in this? Are both bhoga? Or only one is bhoga? Both are? Both are? Bhoga. So, ಒಂದು ಉತ್ತರ ಸಿಕ್ಕಿದೆ. Both are bhoga. ಎರಡನೇ ಉತ್ತರ ಕೊಡಿ. Only biscuit is bhoga. Only biscuit is bhoga. Oh, ಹಂಗಾರೆ ಆಪಲ್ ಪ್ರಸಾದ ಆಗೋಯ್ತಾ? Manufactured by man, manufactured by nature. Okay, one more. Very good. Come on. This is called as, brainstorming. So what is bhoga andre? Mataji ಹೇಳ್ತಾ ಇದ್ದಾರೆ ಅಂದ್ರೆ that which is prepared by man is bhoga. That which is prepared by nature is not bhoga. Then what is it? Out. Come on, one more answer. Think. अरे हिंदी ಹೇಳ್ತಾರಲ್ಲ दिमाग को बत्ती जला दे. Is the question interesting or not? Have you ever asked this question to yourself? This is called as what is known as scrutinizing study of Srila Prabhupada's books. You have to think. You have to meditate. Not that. Na ham mipro, na chanarapate, na vivaisho, na trudro, na ham mangi, na mandicha. Janmasya deta meva vitarada jatresha vignasvara tene kamamda adikave vishadidura. Vasudeve bhagavati bhakti yoga pravritta janasya jayajam jnanasya. This is not studying. You have to think. When Prabhupada uses one word,
Every word that Prabhupada uses, we must dive deep into it and start experiencing what Srila Prabhupada is telling us. Why? Because it is not Prabhupada's words. Whose words is it? Prabhupada himself said in one place, it is Krishna's word. Krishna is dictating me and I am just simply a writer. I'm just copying. That's why Prabhupada, you could say, reading his own books, Bhagavad Gita as it is, he has written. Why is he reading his own book? Why is the author reading his own book? Krishna's words. In another place, Prabhupada says, these are transcendental ecstasies. Things that come out of a person's mind and heart when he is experiencing the presence of the Lord. ಭಗವಂತನನ್ನ ಅನುಭವಿಸುತ್ತಿರಬೇಕಾದರೆ ಆ ಅನುಭವದಿಂದ ಬರುವಂತಹ ವಾರ್ತೆಗಳು ಪ್ರಭುಪಾದರ ಗ್ರಂಥಗಳು. ಸೊ ವಾಟ್ ಇಸ್ ಭೋಗ ಅಂದ್ರೆ ಯಾವುದಕ್ಕೆ ಭೋಗ ಅಂದ್ರೆ ಫಸ್ಟ್ ಆನ್ಸರ್ ದಟ್ ವಿಚ್ ಕ್ಯಾನ್ ಬಿ ಎಂಜಾಯ್ಡ್ ಈಸ್ ಭೋಗ. ಮೊದಲನೇ ಉತ್ತರ ಏನು? ಯಾವುದನ್ನ ಭೋಗಿಸಬಹುದೋ ಅದು ಭೋಗ. ಸೊ ಈಗ ಆಪಲ್ ಭೋಗನಾ? ಸೊ ಬಿಸ್ಕೆಟ್ ಇಸ್ ಆಲ್ಸೋ ಭೋಗ, ಆಪಲ್ ಇಸ್ ಆಲ್ಸೋ ಭೋಗ. ಬಟ್ ನನ್ನ ಸ್ಪೆಷಾಲಿಟಿ ಏನು ಅಂದ್ರೆ ಎಲ್ಲಾ ಸ್ಟೇಜಲ್ಲೂ ನೀವು ತಪ್ಪು ತಪ್ಪು ಅಂತ ಪ್ರೂವ್ ಮಾಡ್ಕೊಂಡ್ ಬರೋದು. ಸೊ ಅದರಿಂದ ಇದನ್ನ ಹೇಗೆ ತಪ್ಪು ಅಂತ ಪ್ರೂವ್ ಮಾಡೋದು ಅಂದ್ರೆ ನಂಬರ್ 2 ಆನ್ಸರ್ ಅದೇನು ಅಂದ್ರೆ that which has been cultivated or which has been prepared with the express intention of offering to the Lord, only that becomes bhoga. ಯಾವುದನ್ನ ನಾವು ಬೆಳಿತೀವೋ, ಯಾವುದನ್ನ ನಾವು ಅಡಿಗೆ ಮಾಡುತ್ತೇವೋ, ಆ ಬೆಳೆಯುವುದು ಯಾವುದಕ್ಕೋಸ್ಕರ, ಆ ಅಡಿಗೆ ಮಾಡುವುದು ಯಾವುದಕ್ಕೋಸ್ಕರ ಅಂದರೆ ಭಗವಂತನ ತೃಪ್ತಿಗಾಗಿ, ಭಗವಂತನು ಸಂತೋಷವಾಗಿ ಅದನ್ನ ಭೋಗಿಸುವುದಕ್ಕಾಗಿ ಎಂಬಂಥ ಉದ್ದೇಶದಿಂದ ಮಾಡಿದ ಆ ವಸ್ತುವಿಗೆ ಮಾತ್ರ ಭೋಗ ಎಂದು ಕರೆಯಲಾಗುತ್ತದೆ. ಅರ್ಥ ಆಯ್ತಾ? ಸೊ ಈ ಭೋಗ, ಇಂಥ ಭೋಗವನ್ನು ಸಹ ನಾವು ತಿನ್ನಬಾರದು. ಯಾವುದನ್ನು ತಿನ್ನಬೇಕು ಅಂದ್ರೆ ಭಗವತ್ ಪ್ರಸಾದವನ್ನ ಮಾತ್ರ ತಿನ್ನಬೇಕು. ಭಗವತ್ ಪ್ರಸಾದ ಅಂದ್ರೆ ಏನು ಅಂದ್ರೆ 1 kg ಆಪಲ್ ತಗೊಂಬಂದೆ ನಾನು ಮನೆಗೆ. ನಾನು ತಗೊಂಡಿದ್ದ ಅಂಗಡಿಲಿ ಏನ್ ತಗೊಂಡಿದ್ ನಾನು ಮನೆಗೆ ಅಂತ. ನಾನು ತಗೊಂಡಿದ್ದೆ ಯಾವ್ದಕ್ಕೆ? ಮನೆಗೆ ಅಂತ ನಾನು ತಗೊಂಡಿದ್ದು. ಹೋಗ್ತಾ ಇದ್ದೆ, ನಮ್ ದೇವಸ್ಥಾನ ಕಣ್ಣಿಗೆ ಬಿತ್ತು. ದೇವ್ರಿಗೂ ಕೊಟ್ಬಿಟ್ಟು ಹೋಗೋಣ ಅಂದ್ರೆ ಅದು ಭೋಗ ಆಗುತ್ತೆ ಅಂದ್ರೆ ಅದು ಭೋಗ ಆಗಲ್ಲ. ನೀವು ವ್ಯಾಪಾರ ಮಾಡ್ಬೇಕಾದ್ರೆ ಎಷ್ಟಪ್ಪ ಕೆಜಿ ಆಪಲ್? 180 ರೂಪಾಯಿ. ಜಾಸ್ತಿ ಆಯ್ತು. ಅದೆಲ್ಲ ಇಲ್ಲ, 160 ರೂಪಾಯಿ ಕೊಡು ಅಂತ ಹೇಳಿ ಯಾವಾಗ ತಗೋಬೇಕಾದ್ರೆ ಮನ್ಸಲ್ಲಿ ಏನಿತ್ತು? ಐ ವಾಂಟ್ ಟು ಆಫರ್ ಟು ರಾಧಾ ಗೋವಿಂದ ಅಂದಾಗ ಮಾತ್ರ ಅದು ಭೋಗ ಆಗುತ್ತೆ. ಎಂಥ ಬ್ಯೂಟಿಫುಲ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಐ ವಾಂಟ್ ಟು ಟೇಕ್ ಇಟ್ ಟು ಮೈ ಡಾಟರ್ ಅಂದ್ರೆ ಅದು ಭೋಗ ಅಲ್ಲ. ಅದು ಅಂದ್ರೆ ನಾಟ್ ಫಿಟ್ ಫಾರ್ ಆಫರಿಂಗ್. ಥರ್ಡ್ ಆನ್ಸರ್ ಕೊಡ್ತಾ ಇದೀನಿ ಇವಾಗ. ಭೋಗ ಅಂದ್ರೆ that which is fit for offering to the supreme person. ನೋಡಿ, ಒಂದು ಭೋಗ ವರ್ಡ್ ಅಲ್ಲಿ ಎಷ್ಟು ತತ್ವಗಳನ್ನ ಪ್ರಭುಪಾದರು ಅಡಗಿಸಿ ಇಟ್ಟಿದ್ದಾರೆ. ಒಂದೇನೋ ಯಾವುದು ಭೋಗಕ್ಕಿದೆಯೋ ಎಲ್ಲ ಭೋಗವೇ. ಬಟ್ ಅಂತಹ ಭೋಗನ ನಮ್ಗೆ ಬೇಕಾಗಿರೋದು ಅಂದ್ರೆ ಅದಲ್ಲ. ನಿಜವಾಗ್ಲೂ ಭೋಗ ಅಂದ್ರೆ ಏನು ಅಂದ್ರೆ ಭಗವಂತನಿಗೆ ಕೊಡೋದಿಕ್ಕೋಸ್ಕರ ನಾನು ಅದನ್ನ
with that intention, if I buy something, raw material, ಮಸಾಲೆ ದೋಸೆ ತಗೊಂಡ್ಬಂದು ಕೊಡಕ್ಕಾಗಲ್ಲ. ಇಲ್ಲಿ ಯಾವ ಹೋಟ್ಲಲ್ಲಿ ಬೆಸ್ಟ್ ಮಸಾಲೆ ದೋಸೆ ಕೊಡ್ತಾರೆ ಹೇಳಿ ನೋಡೋಣ. ಸರಿ ಹೋಗಿ ಯಾವ ಹೋಟ್ಲಲ್ಲಿ ಬೆಸ್ಟ್ ಐಸ್ ಕ್ರೀಮ್ ಕೊಡ್ತಾರೆ ಹೇಳಿ ನೋಡೋಣ. ಐಡಿಯಲ್ ಅದೇನೋ KSRTC ಬಸ್ ಸ್ಟಾಪ್ ಮುಂದೆ ಇದೆಯಂತಲ್ಲ, ಏನೋ ಒಂದು ಅಲ್ಲಿ ಒಂದು ತಾಲಿ ಕೊಡ್ತಾರಂತೆ, ಐಸ್ ಕ್ರೀಮ್ ತಾಲಿ. ಹೌ ಮೆನಿ ಆಫ್ ಯು ನೋ ದಟ್? How many have eaten? I won't ask that. Don't worry. So, best. In fact, our Prime Minister Narendra Modi, he was also sent this special ice cream by a Mangalorean. And he tasted it and he thanked him. So can we offer that ice cream to Radha Govinda? Why? Why we cannot offer ice cream? Why we cannot offer chocolate? The best biscuit in town. Can we offer it to Krishna? Can we offer it or can we not offer it? No. Why? It's not made by devotee. Okay. That's the one. It was not made for offering. If it was made for offering, then automatically that person, in one sense, qualifies to be called a devotee. Athayta? ಒಳ್ಳೆಯ ಐಸ್ ಕ್ರೀಮ್ ಇದೆ. ಆ ಐಸ್ ಕ್ರೀಮ್ ಅನ್ನ ವಿಶ್ವದಲ್ಲಿರುವಂತಹ ಪ್ರಸಿದ್ಧ ದೊಡ್ಡವರೆಲ್ಲ ತಿಂದಿದ್ದಾರೆ. ಅಂತಹ ಐಸ್ ಕ್ರೀಮ್ ಅನ್ನ ನಮ್ಮ ರಾಧಾ ಗೋವಿಂದನಿಗೆ ಕೊಡಬಹುದಾ ಅಂತ ನಾನು ಕೇಳಿದೆ. ಅದಕ್ಕೆ ಕೊಡಬಾರ್ದು ಅಂತ ಹೇಳಿದೆ. ಸಮ್ಮತಿ ಇದೆ ಅದರಲ್ಲಿ ಎಲ್ಲ. ಯಾಕೆ ಕೊಡಬಾರ್ದು ಅಂತ ಕೇಳಿದ್ದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಯಾಕೆಂದ್ರೆ ಆ ಐಸ್ ಕ್ರೀಮ್ ಅನ್ನ ತಯಾರಿಸಿದ್ದು ಭಗವಂತನಿಗೆ ತೃಪ್ತಿಪಡಿಸೋದಿಕ್ಕೋಸ್ಕರ ಅಲ್ಲ, ದುಡ್ಡು ಮಾಡೋದಿಕ್ಕೆ. ಅದರಿಂದ ಅದು ಅನರ್ಹ, ಅಯೋಗ್ಯ. ಭಗವಂತನಿಗೆ ನೈವೇದ್ಯ ಮಾಡೋದಿಕ್ಕೆ ಅದು ಅರ್ಹತೆ ಪಡೆದಿಲ್ಲ. ಅದರಿಂದ ಸೊ ಭೋಗ ಅಂದ್ರೆ ಏನು ಅಂದ್ರೆ ಭೋಗಿಸೋದು, ಅಥವಾ ಭೋಗ ಅಂದ್ರೆ ಏನು ಅಂದ್ರೆ ಭಗವಂತನ ತೃಪ್ತಿಗೋಸ್ಕರ, ಭಗವಂತನ ಸಂತೋಷಕ್ಕಾಗಿ ನಾವು ತಯಾರಿಸಿದ್ದಾದಂತ ಪದಾರ್ಥ. ಸರಿ, ಇವಾಗ ನಾನು ಡಿವೋಟಿ, ಇವರು ಡಿವೋಟಿ. ಅವರು ಚಾಟ್ ಮಾಡ್ತಾ ಇದ್ದಾರೆ, ನಾನು ಚಾಟ್ ಮಾಡ್ತಾ ಇದ್ದೀನಿ. ಸೊ ನಾವು 3 ಜನನು ಡಿವೋಟಿಸ್ ಇವಾಗ. ಎಸ್ ಆರ್ ನೋ? He is also chanting 16 rounds. He is also chanting 16 rounds. I am also chanting 16 rounds. ಇವಾಗ ನಾವು 3 ಜನನು ಭಕ್ತರು ಅಂತ ಎಲ್ಲರೂ ಒಪ್ಕೋತೀರಾ? ಓಕೆ. ಅವರು ಇನಿಷಿಯೇಷನ್ ಅವರಿಗೆ ನೆಕ್ಸ್ಟ್ ಮಂತ್, ಇವರಿಗೆ ಇನಿಷಿಯೇಷನ್ ಸುಮಾರು ಒಂದು 10 ವರ್ಷ ಆಗಿದೆ. ಅವ್ರಿಗೆ ಗೋವಿಂದ ದಾಸ ಅಂತ ಗುರುಗಳು ಕೊಟ್ಟಿದ್ದಾರೆ ಹೆಸರು. ನಿಮ್ಮ ಹೆಸರೇನು? ತಿರುಮಲೇಶ ದಾಸ ಅಂತ ಕೊಟ್ಟಿದ್ದಾರೆ. ಓಕೆ. ನನಗೂ ನಮ್ಮ ಗುರುಗಳು ಶೀತಲಂಗ ಗೌರಂಗ ದಾಸ ಅಂತ ಕೊಟ್ಟಿದ್ದಾರೆ. ಈ ಅವ್ರಿಗೆ ಇನಿಷಿಯೇಷನ್ ಸಿಗ್ತಾ ಇದೆ ನಾಳೆ, ಇವರಿಗೆ ಆಗ್ಲೇ ಸಿಕ್ಕಿದೆ. ನನಗೆ ಮೊದಲನೇ ಇನಿಷಿಯೇಷನ್ ಅಂದ್ರೆ ಹರಿನಾಮ ದೀಕ್ಷಾನೂ ಆಗಿದೆ, ಮತ್ತೆ ಬ್ರಾಹ್ಮಣ ದೀಕ್ಷಾ ಗಾಯತ್ರಿ ಮಂತ್ರನೂ ಕೊಟ್ಟಿದ್ದಾರೆ ನನಗೆ. ಸೊ ಇವಾಗ ಅವರು ಮೈಸೂರು ಪಾಕ್ ಮಾಡ್ತಾರೆ, ಒಳ್ಳೆ ಮೈಸೂರು ಪಾಕ್ ಮಾಡ್ತಾರೆ, ಎಕ್ಸಲೆಂಟ್ ಮೈಸೂರು ಪಾಕ್ ಮಾಡೋರು. ಇವರು ಎಕ್ಸಲೆಂಟ್ ರಸಗುಲ್ಲ ಮಾಡೋರು. ನಾನೇನೋ ಒಂದು ಮೊಸರನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಈ ಮೊಸರನ್ನ ಭೋಗಾನೋ ಅಥವಾ ರಸಗುಲ್ಲ ಭೋಗಾನೋ ಅಥವಾ ಮೈಸೂರು ಪಾಕ್ ಭೋಗಾನೋ, ಯಾವ್ದು ಭೋಗ? 3 ಭೋಗ. ಯಾಕೆಂದ್ರೆ 3 ಜನನು ಭಕ್ತರೇ. ನನ್ನ ಸ್ಪೆಷಾಲಿಟಿ ಏನಂತ ಹೇಳಿದೆ? ನೀವು ಹೇಳಿದ್ದನ್ನ ತಪ್ಪು ಅಂತ ಪ್ರೂವ್ ಮಾಡೋದು. ಇಟ್ಸ್ ರಾಂಗ್.
ನಾನು ಸೆಕೆಂಡ್ ಇನಿಷಿಯೇಟೆಡ್ ಡಿವೋಟಿ ಮಾಡಿದಾಗ ಮಾತ್ರ it becomes eligible to be offered to Radha Krishna. ಗುಡಿಯಲ್ಲಿ ಮನೆ ವಿಚಾರ ಬೇರೆ. We are not talking about temple. ಯಾಕೆಂದ್ರೆ ಅದು ಪ್ರಭುಪಾದರ ಆದೇಶ. ಎರಡನೆಯ ಸೆಕೆಂಡ್ ಇನಿಷಿಯೇಷನ್ ಆಗಿಲ್ಲದೆ ಇರೋರು ಭಗವಂತನ ಕಿಚ್ಚರಿಗೆ ಎಂಟರ್ ಆಗಬಾರ್ದು ಅಂತ ಪ್ರಭುಪಾದರು ಹೇಳಿದ್ದಾರೆ. ಹೆಲ್ಪ್ ಮಾಡಕ್ಕೆ ಎಂಟರ್ ಆಗ್ಬೋದು, ಬಟ್ ಯಾರು ಕುಕ್ ಮಾಡ್ತಾರೆ ಅವ್ರು ಸೆಕೆಂಡ್ ಇನಿಷಿಯೇಷನ್ ಆಗಿರ್ಬೇಕು. ಇವಾಗ ಇದನ್ನು ಇಳಿಸು ಅಂತ ಹೇಳೋರು, ಇಲ್ಲ 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 ಇನ್ನೊಂದ್ ಸ್ವಲ್ಪ ಕುದಿಬೇಕು ಅಂತ ಹೇಳೋರು, ಇಲ್ಲ ಉಪ್ಪು ಇಷ್ಟ ಹಾಕ್ಬೇಕು, ಅಷ್ಟಲ್ಲ ಕಡಿಮೆ ಮಾಡ್ಬೇಕು ಅಂತ ಹೇಳೋರು, ಉಪ್ಪು ಹುಳಿ ಖಾರ ಯಾವಾಗ ಶುರು ಮಾಡ್ಬೇಕು, ಯಾವಾಗ ಇಳಿಸ್ಬೇಕು, ಯಾವಾಗ ಸಿಮ್ ಮಾಡ್ಬೇಕು ಅಂತ ಹೇಳೋರು ಯಾರಾಗಿರ್ಬೇಕು? ಸೆಕೆಂಡ್ ಇನಿಷಿಯೇಟೆಡ್ ಡಿವೋಟಿ. ಅಂತಹವರು ಮಾಡಿದ್ರೆ ಮಾತ್ರ ನಮ್ಮ ಭಗವಂತ ಒಪ್ಕೋತಾನೆ. ಸೊ when a 16 round chanting devotee cooks, and when a Harinam Dikshit cooks, and when a second initiated devotee cooks, it is completely different. So ಇಂತಹ ಭೋಗಾನು ಕೂಡ ನಾವು ಸ್ವೀಕಾರ ಮಾಡಬಾರ್ದು. ಸ್ವೀಕಾರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ we lose control over our mind. ನಮ್ಮ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಬರುವುದಿಲ್ಲ, ಆಯ್ತಾ? ಸೊ ಇದು ತಪಸ್ಸು. ಭೋಗಾನ ಬಿಡೋದು ತಪಸ್ಸು. ಯಾಕೆ? ಐಸ್ ಕ್ರೀಮ್ ಅಷ್ಟು ಚೆನ್ನಾಗಿರುತ್ತೆ. ನನಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಪ್ರಾಣ, ಪಂಚ ಪ್ರಾಣ. ಆದ್ರೆ ನಾನು ಐಸ್ ಕ್ರೀಮೇ ತಿನ್ನಕ್ಕಾಗಲ್ಲ. ಯಾಕೆಂದ್ರೆ ನಾನು ಭಗವಂತನ ಮಾತು ಕೊಟ್ಟಿದ್ದೀನಿ, ನಾನು ಭೋಗ ತಿನ್ನಲ್ಲ, ನನ್ನ ಜೀವನದಲ್ಲಿ ನಾನು ಭೋಗ ತಿನ್ನಲ್ಲ, ತಿನ್ನಕ್ಕಾಗಲ್ಲ. ಏನ್ ಮಾಡೋದು? ಪರವಾಗಿಲ್ಲ, ಯಾರೋ ಡಿವೋಟಿ ಮಾಡಿದ್ದು, ಭಗವಂತನಿಗೆ ನೈವೇದ್ಯ ಮಾಡಿದ್ದು ತುಂಬಾ ಚೆನ್ನಾಗಿದೆ ಅಂತ ಹೋಗಿ ನೋಡಿದ್ರೆ ಅದು ಹೆಂಗೆಂಗೋ ಇರುತ್ತೆ. ಅದು ಐಸ್ ಕ್ರೀಮ್ ಅಂತ ಹೇಳ್ಬೇಕು, ಅವಾಗ ಐಸ್ ಕ್ರೀಮ್ ಅಂತ ನಮ್ಗೆ ಗೊತ್ತಾಗತ್ತೆ, ಅದನ್ನ ತಿಂತೀನಿ. ಅದರ್ವೈಸ್ so what is this? Is it not tapas? So ಇದು ತಪಸ್. ಈ ತಪಸ್ಸನ್ನ ಮೊದಲು ಮಾಡಬೇಕು. ಭೋಗನ ಬಿಡೋದು ಮೊದಲು ತಪಸ್. ಎರಡನೇ ತಪಸ್ ಈ ಭೌತಿಕ ಪ್ರಪಂಚದಲ್ಲಿ ನಾವೆಲ್ಲ ಇದ್ದೀವಿ. We are all in the material world. The nature of the material world is ಈ ಭೌತಿಕ ವಿಶ್ವದ ಸ್ವಭಾವ ಏನು ಅಂದ್ರೆ ನಾನೇನೋ ಮಾಡಿಲ್ಲ. ಇವ್ರು ಹೇಳ್ತಾರೆ ನನಗೆ ನೀವೇ ಮಾಡಿದ್ದು, ಅಡಿದ್ದು ಆ ತಪ್ಪ ನಾನು ಮಾಡಿಲ್ಲ. ಬಟ್ ಅವ್ರೇನ್ ಹೇಳ್ತಾರೆ? ಅವರೇ ಮಾಡಿದ್ದು ಅಂತ ಹೋಗಿ ಪ್ರಭುಗೆ ಹೇಳ್ಬಿಡ್ತಾರೆ. ಪ್ರಭು ಕರೀತಾರೆ ನನ್ನ, ವಾಟ್ ಇಸ್ ದಿಸ್? ಐ ಥಾಟ್ ಯು ಆರ್ ಸಚ್ ಎ ನೈಸ್ ಡಿವೋಟಿ, ಬಟ್ ವೈ ಡಿಡ್ ಯು ಡೂ ಲೈಕ್ ದಿಸ್ ಅಂತ ಕೇಳ್ತಾ ಇದ್ದಾರೆ. ಕ್ಯೂ ಐಸಾ ಕರ್ ದಿಯಾ? ನಾನು ಮಾಡಿದ್ದೀನ ನಿಜವಾಗ್ಲು? Have I done it? I have not done it. Now one person reported, another person is asking, why did you do? What should I do now? ಪ್ರಭಾ ಯಾರು ಹೇಳಿದ್ ನಿಮ್ಗೆ? ಯಾವ ಕರೀರಿ ಅವನ್ನ ಅಂತ ಹೇಳಿದ್ರೆ ತಪ್ಪ? It wrong. It appears that it is not wrong, but it is wrong. When one is falsely accused of having done something, he has not done it. Only false accusation. ಅವರು ಮಾಡಿಲ್ಲ, ಆದ್ರೆ ಮಾಡಿದ ಹಂಗೆ ಅವ್ರಿಗೆ ಪಟ್ಟ ಸಿಕ್ಕಿದೆ, ಹೆಸರು ಆಗೋಯ್ತು. ಇವರೇ ಕಳ್ತನ ಮಾಡಿದ್ದು ಅಂತ ಯಾರನ್ನ ತೋರಿಸ್ಬಿಟ್ಟು ಅವ್ರು ಆ ಕಡೆನೇ ಹೋಗಿಲ್ಲ.
ಏನ್ ಮಾಡ್ಬೇಕು? ಇದ್ರಲ್ಲಿ ಒಂದು ದೊಡ್ಡ ತಪಸ್ಸಿದೆ. ಈ ತಪಸ್ಸನ್ನ ನಾವು ಕಲ್ತ್ಕೋಬೇಕು. ಇದು ಯಾಕೆ ತಪಸ್ಸು? ಯಾಕೆಂದ್ರೆ ನಮ್ಮ ಅಂತರಾಳ ಇದೆಯಲ್ಲ, ನಮ್ಮ ಅಂತರಂಗ, ಹಂಗೆ ಕೋಪ ಎದ್ದು ಬರುತ್ತೆ. ಹೆಂಗ್ ಬರುತ್ತೆ ಅಂದ್ರೆ ಅಷ್ಟು ಬರುತ್ತೆ. ನಾನ್ ಮಾಡಿಲ್ಲ, ನನಗ್ ಮಾಡಿರೋ ಪಟ್ಟ ನೀವು ಕಟ್ತಾ ಇದ್ದೀರಾ. ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ನನ್ ಜೀವನದಲ್ಲೇ ನಾನು ಮುಟ್ಟಿಲ್ಲ, ಅದನ್ನ ನಾನ್ ಮುಟ್ಟಿದೆ ಅಂತ ಹೇಳ್ತಾ ಇದ್ದೀರಲ್ಲ. ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಏನರ್ಥ ಅಂದ್ರೆ ಭಗವಂತನ ನಿರ್ಣಯದಲ್ಲಿ ನಮಗೆ ವಿಶ್ವಾಸ ಇಲ್ಲ. We don't have faith in the Lord's decisions, in the Lord's judgment. Number one, is the Lord all powerful or not? ಭಗವಂತ ಸರ್ವಶಕ್ತನೋ ಅಲ್ವೋ? ಭಗವಂತ ಎಲ್ಲರ ವೆಲ್ವಿಷರ್ ಅಲ್ವಾ? ಎಲ್ಲರ ಹಿತೈಷಿ ಅಲ್ವಾ? ಹೌದು. ಭಗವಂತನಿಗೆ ಏನ್ ಬೇಕಾದ್ರೂ ಮಾಡಬಹುದಾ? ಮಾಡಬಹುದು. ಭಗವಂತನಿಗೆ ಅವನು ಪರಮ ಸಾಕ್ಷಿ ಅಲ್ವಾ? ಇಸ್ ಹಿ ನಾಟ್ ಸುಪ್ರೀಂ ವಿಟ್ನೆಸ್? ಡಸ್ ಹಿ ನಾಟ್ ನೋ ವಾಟ್ ಐ ಹ್ಯಾವ್ ಡನ್ ಅಂಡ್ ವಾಟ್ ಐ ಹ್ಯಾವ್ ನಾಟ್ ಡನ್? Yes, sir. Is he not the most compassionate? Yes. He is most compassionate. He knows everything. And he can, everything is under his control. Therefore, he can change anything, anytime. And yet he is keeping quiet. Somebody is telling, I went and touched this gun. I never touched. But they have already told. It is come in WhatsApp, all groups. I have touched this gun. What does it mean? Why Krishna cannot stop it? Can Krishna stop it or not? Does he have the capacity to stop it or not? Does he have the strength to stop it or not? Then why he didn't stop it? This is the missing point. He didn't stop because he wants me to learn something. ಯಾವುದೋ ಒಂದು ಪಾಠವನ್ನ ನನಗೆ ಇದರಿಂದ ಕಲಿಸ್ತಾ ಇದ್ದಾರೆ. From this false accusation. ಈ ಸುಳ್ಳು ಅಪವಾದವನ್ನ ನನ್ನ ತಲೆ ಮೇಲೆ ಇರಿಸಿ ಆ ಸರ್ವಶಕ್ತನಾದ ಭಗವಂತ, ಸರ್ವ ದಯಾಳುವಾದಂತಹ ಭಗವಂತ, ಸರ್ವಜ್ಞನಾದಂತಹ ಭಗವಂತ, the all-powerful, omnipotent, omnipresent and omniscient Lord is wanting me to learn some lesson. Therefore, he is allowing this. So, ಯಾರಾದ್ರೂ ನಮ್ಮ ತಲೆ ಮೇಲೆ ಸುಳ್ಳು ಅಪವಾದನ್ನ ಹೊರಿಸಿದಾಗ ನಾವು ಅದನ್ನ ಸಮರ್ಥಿಸಿಕೊಳ್ಳಬಾರದು. ನಾನು ಮಾಡ್ಲಿಲ್ಲ, ಇದು ಅದು. ಅಫ್ಕೋರ್ಸ್ ಇವಾಗ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗೇನೋ ಅವರ ಭಗವಂತ ನಿನಗೆ ಬಿಟ್ಟಿದ್ದು, I am not the killer, but you know, okay, I will not speak anything. ಜಡ್ಜ್ ಕರೀತಾರೆ, ಏನಪ್ಪ ನೀನ್ ಕೊಲೆ ಮಾಡ್ತೀಯ ಅಂದ್ರೆ ಎಲ್ಲ ಭಗವಂತನಿಗೆ ಗೊತ್ತು, ಎಲ್ಲ ಭಗವಂತನಿಗೆ ಗೊತ್ತು. It means what? You will go to jail. So you can do. Definitely you can say what you have not, what you have done or what you have not done. But how you say, that is very important. To whom you say, that is even more important. ಇವರು ಹೇಳಿದ್ರು ಈ ಭಗವದ್ಗೀತಾ ಬುಕ್ ಅನ್ನ ಇವರು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು ಅಂತ. ಅದು ಅವ್ರಿಗೆ ಹೋಯ್ತು. ಅವ್ರಿಗೆ ಹೋಗಿ ಇವ್ರಿಗೆ ಹೇಳಿ. ಇವಾಗ ಇವ್ರು ಬಂದು ನಮ್ಮನ್ನು ಕೇಳಿದ್ರು, ಏನ್ರಿ ಅವತ್ತು ಏನೋ ಒಂಥರ ಲೆಕ್ಚರ್ ಎಲ್ಲ ಕೊಟ್ರಿ ಚೆನ್ನಾಗಿ, ಆದ್ರೆ ಬುಕ್ ಇಟ್ಟಿದ್ವಿ, ಆ ಬುಕ್ ಅನ್ನು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರಿದಲ್ಲ. ಬಟ್ ಈ ಬುಕ್ ನೋಡಿ ಹೆಂಗಿದೆ ಅಂತ. ಬಟ್ ಈಗ ತೆಗಿಬೇಕು, ಈ ಬುಕ್ ಅನ್ನ ಕಳ್ತನ ಮಾಡ್ಕೊಂಡು ಹೋಗ್ತೀನಿ ನಾನು. ಈಗ ಅಂದ್ರೆ ಹಿಂಗ್ ಹೋದ್ರೆ ಎಲ್ಲಿದೆ ನೋಡಿ, ಈಗ ಓದ್ಬೇಕು. ಆದ್ರೆ ಬುಕ್ ಹೆಂಗಿದ್ದಾಳೆ ಹಿಂಗ್ ಓದ್ಬೇಕು. ಈ ಬುಕ್ ಅನ್ನ ನಾನು ಕಳ್ತನ ಮಾಡ್ಕೊಂಡು ಹೋಗ್ತೀನ. ಆವಾಗ ನಾನು ಏನ್ ಮಾಡ್ಬೇಕು ಅಂದ್ರೆ ನಾನು ಸೀದಾ ಪ್ರಭು ಹತ್ರ ಹೋಗ್ಬೇಕು, ದಂಡಾರ್ಪಣ ಮಾಡಿ, ಏನ್ ಪ್ರಭಾ, I thought you are such a nice devotee, you are having so many good devotees, but all these are low-class people.
They are telling that I have taken something. ಈಗ ಹೇಳೋದಿಲ್ಲ, ಪ್ರಣಾಮ ಮಾಡಿ ಪ್ರಭು ಎ ಹೇಳ್ತಾ ಇದ್ದಾರೆ ನಾನು ಕಳ್ತನ ಮಾಡಿದೆ ಅಂತ, ಆ ಎಗೆ ಬಿ ಹೇಳಿದ್ರಂತೆ, ಬಿಗೆ ಸಿ ಹೇಳಿದ್ರಂತೆ, ತಿರುಮಲೇಶ್ ದಾಸ್ ಹೇಳಿದ್ರಂತೆ. ಸೊ ನಾನು ಮಾಡಿಲ್ಲ, ಬಟ್ ನೀವು ಮಾಡಿದೆ ಅಂತ ನಿಮ್ಮ ಮನಸ್ಸಿಗೆ ಏನಾದ್ರು ಅನ್ನಿಸ್ರೆ ಏನ್ ಶಿಕ್ಷೆ ಬೇಕಾದ್ರು ನಾನು ಅನುಭವಿಸ್ಲಿಕ್ಕೆ ತಯಾರು, ರೆಡಿ ಈಗ ಹೇಳ್ಬೇಕು. ಇನ್ನ ಬೇಕಾದ್ರೆ ಒಂದು ಸ್ವಲ್ಪ ಪ್ರಭು ಅಲ್ಲಿ ಯು ಹ್ಯಾವ್ ಗಾಟ್ ದಿಸ್ CCTV, you please check CCTV. This book, when I left, when I said Grantaraj Srimad Bhagavatam ki jai, I offered obeisance to everybody. This book was still there, that was still focusing. You please see who has taken. You can tell this, but why don't you check? Huh? You are supposed to be building big temple. You don't have even CCTV. No. You can check CCTV. There is no disturbance. Disturbance comes why? Because I want my image to be protected. If my image is not protected, what will happen to my business? Spiritual business. It will go down. So I want to protect my business. Therefore, in the fear of losing my spiritual business, I become angry with Prabhu. I become angry with everybody. Is it correct? Wrong, wrong, wrong. If we are becoming angry like this, we cannot chant Hare Krishna. We have to learn to tolerate Agama Paino Anityas Tam Stitikshasva Bharata. You can defend yourself, but you should not go and defend them. When something happens, in a temple, so they go to everybody. Prabhu, ನಾನು ಮಾಡ್ತೀನ ಪ್ರಭು, ಮಾತಾಜಿ ಯು ಪ್ಲೀಸ್ ಟೆಲ್ ಮಿ, ಮಾತಾಜಿ ನೀವ್ ಹೇಳಿ, ನಾನು ಮಾಡ್ತೀನ ಹಂಗೆ, ನೀವ್ ಹೇಳಿ ನಾನು ಎಷ್ಟು ಚೆನ್ನಾಗಿ ಮಾತಾಡ್ದೆ ಅಲ್ವಾ, ಎಷ್ಟು ಚೆನ್ನಾಗಿ ಇದು ಮಾಡ್ದೆ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡ್ದೆ ಅಲ್ವಾ, ನಾನು ಮಾಡ್ತೀನ. ಇದು ಯಾಕೆ ಅವ್ರಿಗೇನು ಅಂತಾನೆ ಗೊತ್ತಿಲ್ಲ. ಅವ್ರ ಪಾಪ ಅವ್ರಿಗೂ ಕೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ನೀವು ಅಂತ. She cannot even understand what I am speaking. Like that I am speaking to the whole world. No, I have to go to my leader, Namanishta Prabhu, and surrender to him and tell him, Prabhu, I have not done this. The proof of it probably you can get from your CCTV recordings. In spite of that, maybe the CCTV is not working, or maybe somebody erased it. It doesn't matter. If you decide that I have committed theft, you please tell me what I should do. I will happily do. Why? He's going to ask me to either pay for the book, or he may ask me to pay 10 times the book, or he may ask me to wash the pots, or keep the chapels nicely of all the devotees coming. All these are what? They are all pure devotional service. ಇವೆಲ್ಲವೂ ಸಹ ಏನು? ಪರಿಶುದ್ಧ ಭಕ್ತಿ ಸೇವೆ. ನನ್ನ ನಾಯಕರು, ನನ್ನ ಮುಂದಾಳು ನನಗೆ ಪರಿಶುದ್ಧ ಭಕ್ತಿ ಸೇವೆಯನ್ನ ಪ್ರಾಯಶ್ಚಿತ್ತವಾಗಿ ಕೊಡ್ತಾ ಇದ್ರೆ ಅದನ್ನ ಮಾಡೋದಕ್ಕೆ ಏನು ತೊಂದರೆ? ಸೊ ದಿ ನೆಕ್ಸ್ಟ್ ಹೈಯರ್ ತಪಸ್, ಫಸ್ಟ್ ತಪಸ್ ಏನು? ಭೋಗವನ್ನ ತ್ಯಜಿಸುವುದು. ಸೆಕೆಂಡ್ ಹೈಯರ್ ತಪಸ್ ಏನು? ನಮ್ಮ ಮೇಲೆ ಸುಳ್ಳು ಅಪವಾದಗಳನ್ನು ಹೊರಸಿದಾಗ ನಾವು ನಮ್ಮ ಮನಸ್ಸನ್ನ ಅಲ್ಲೋಲ ಕಲ್ಲೋಲಗೊಳಿಸಿಕೊಳ್ಳದೆ ಶಾಂತಿಯಿಂದ ಇರುವುದು. ಯಾರ ಮೇಲೂ ಜಿದ್ದನ್ನು ಕಾರದೆ ಇರುವುದು. ವಿಷವನ್ನ ವಿಷಸರ್ಪದಂತೆ ಅವರ ಮೇಲೆ ಹಾಕದೆ ಇರುವುದು. ಕೋಪ ಬರದೆ ನೋಡಿಕೊಳ್ಳುವುದು. ಇದು ತಪಸ್. ಎರಡನೇ ತಪಸ್. ಮೂರನೇ ತಪಸ್. ಇದು ಹೈಯೆಸ್ಟ್ ತಪಸ್. ಈ ಮೂರನೇ ಇದನ್ನ ಹೇಳೋದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಇದಕ್ಕೆ ಉತ್ತರಿಸ್ಬೇಕು. ಎಷ್ಟು ಜನ 16 ರೌಂಡ್ಸ್ ಮಾಡ್ತಾ ಇದ್ದೀರಾ ಇಲ್ಲಿ? ಕೈ ಎತ್ತಿ. ಓಕೆ. ಎಷ್ಟು ಜನ ಈಗ 16 ರೌಂಡ್ಸ್ ಕಂಪ್ಲೀಟ್ ಮಾಡಿದ್ದೀರಾ?
ಅರ್ಥ ಆಯ್ತಲ್ಲ? We are all chanting 16 rounds. We will chant before 11:59 PM. 11:59 ರಾತ್ರಿ. ಅದಕ್ಕಿಂತ ಮುಂಚೆ ಜಪ ಮಾಡಿ. ಇದೇ ಜಪ ಅಲ್ವಾ? ಅಲ್ಲ ಇನ್ನೆಷ್ಟು ಹೀಗೆ ಮಾಡಿದೀವೋ ಇಲ್ವೋ ನಾವು? ಪ್ಲೀಸ್ touch your chest and don't tell me the answer. Please, you hear yourself your own answers. ಹೀಗೆ ಮಾಡಿದ್ರು ಆದ್ರೂ ಪರವಾಗಿಲ್ಲ. ಬೆಳಗ್ಗೆಯಿಂದ ಆಯ್ತು, ಬೆಳಗ್ಗೆ 1 round ಮಾಡಿದೆ, 2 round ಮಾಡಿದೆ. Morning I completed 1 or 2 rounds. Then afternoon, just before prasadam, because my wife told you wait for 10 minutes. Prasadam is not ready. Therefore I chanted at that time half round. In 10 minutes, how much I chanted? Half round only. Why? All my concentration on my stomach. Okay. Then evening, I didn't know what to do. Therefore, I chanted. Remaining half round, I completed. So totally, I have completed 3 rounds. Then in the evening, I came. Somebody called me, said, "Hey, you know, Narendra Modi ji has done demonetization. It seems. What is demonetization? I don't know. So what is that? You see TV, you will know. All your money, 500 rupee note, 1000 rupee note, everything became paper now. 1000 rupee paper. I am so agitated. But how many crores I have? I don't have even 1,000 rupee note in my pocket, in my house. But still I am. So, actually, am I affected? ನನ್ನ ಹತ್ರ ಒಂದೇ 1,000 ರೂಪಾಯಿ ನೋಟ್ ಕೂಡ ಇಲ್ಲ. ನಮ್ಮ ಪ್ರಧಾನಿಗಳು ಅದನ್ನ ಬೆಲೆ ಇಲ್ಲದಂಗೆ ಮಾಡಿದ್ರಂತೆ, ಡಿಮಾನಿಟೈಸ್ ಮಾಡಿದ್ರಂತೆ. ಅದು ನನಗೆ ಅಸ್ಟಾಜಿಟೇಷನ್ ಕೊಡ್ತಾ ಇದೆ. ನನಗೇನೋ ಆಗ್ತಾ ಇದೆಯಾ? ನನ್ನ ಹತ್ರ 1 ನೋಟು ಇಲ್ವಲ್ಲ, ಏನಾಗ್ಬೇಕು ನನಗೆ? ಅದಕ್ಕೂ ನನಗೆ ಸಮಾಧಾನ ಇಲ್ಲ. ಮಿಕ್ಕಿದ 13 ರೌಂಡ್ ಚಾಟ್ ಮಾಡ್ಬೋದಾಗಿತ್ತಲ್ಲ, ಮಾಡಲ್ಲ. ಇಟ್ಕೊಳ್ತೀನಿ, ಟಿವಿ ಮುಂದೆ ಕೂತಿರ್ತೀನಿ. ಅವರು ರಾಹುಲ್ ಗಾಂಧಿ ಬಂದು ಮಾತಾಡೋದು, ನರೇಂದ್ರ ಮೋದಿಜಿ ಮಾತಾಡೋದು, ಇವ್ರು ಮಾತಾಡೋದು, ಅವ್ರು ಮಾತಾಡೋದು, ಇದೆಲ್ಲ ಕೇಳ್ಕೊಂಡು 10:15 ಆಯ್ತು. ಅವಾಗ ಎಷ್ಟಾಗಿದೆ? 3.25 ರೌಂಡ್ ಆಗಿದೆ. ಅವಾಗ ಏನ್ ಮಾಡ್ತೀನಿ? ಅದು ಮಾಡಲ್ಲ. ಅವಾಗ ಸರಿ, ನಾಳೆ ನೋಡ್ಕೊಳ್ಳೋಣ ಬಿಡು ಅಂತ. This is how we have been chanting. ಇಲ್ಲ, ಇನ್ನ ಮಾಡ್ತಾ ಇದೀವಿ ಅಂದ್ರೆ ಬೆಳಗ್ಗೆ 4:15ಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ WhatsApp, Telegram, chit-chat, WeChat, MeChat, email, Google Mail, Gmail, Hotmail, Yahoo. ಪಾಪ ತಿರುಮಲೇಶ್ ಪ್ರಭು ಅವ್ರು ಜಪ ಮಾಡ್ತಾ ಇದ್ದಾರೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ. ನಾನ್ ಮಾಡ್ತಾ ಇದ್ದೀನಲ್ಲ, ಅವ್ರು ಜಪ ಮಾಡ್ತಾ ಇದ್ದವ್ರು ಅದನ್ನ ಇಟ್ಬಿಟ್ಟು ಅದ್ರೊಳಗಡೆ ಅವರು ತುಂಬಿಟ್ರ. ಅವ್ರು ಸುಮ್ಮನಿದ್ರಾ? ದೊಡ್ಡ ಪ್ರಭುಜಿ ಹತ್ರ ಹೋದ್ರು, ಅವ್ರಿಗೂ ಗೊತ್ತಾಗ್ತದೆ, ಇವ್ರಿಗೂ ಗೊತ್ತಾಗ್ತದೆ, ಎಲ್ಲ ಎವ್ರಿಬಡಿ ಯಾವ್ದೋ ಒಂದು ಕೆಲಸಕ್ಕೆ ಬಾರ್ದ ಜೋಕು. We are reading, we are enjoying when Brahma Muhurta. ಅಷ್ಟು ಮಾಡಿ ಬಿಟ್ವಾ? I have to send forward it to all my contacts. ಅದು ಅವಾಗ್ಲೇ ಆಗುತ್ತೆ. ಬಟ್ ಅವಾಗ ಏನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬಿಟ್ಟೆ?
ಜಪ ಮಾ ಹಿಂಗಿರುತ್ತೆ, ಟಿಕಿ 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 ಹಿಂಗೆ ಮಾಡ್ತಾ ಇರ್ತೀವಿ. ಇಲ್ಲಿರುತ್ತೆ ಹರೇ ಕೃಷ್ಣ ಬೇರೆ ಮಾಡ್ತೇವೆ. ಹರೇ ಕೃಷ್ಣ. So the highest tapas is number 1, chanting at the right time. ತಪಸ್ ಇಲ್ಲ ಅಂತ ತಾನೇ ಅನ್ಕೊಂಡ್ರಿ ನೀವೆಲ್ಲ ಇಷ್ಟು ವರ್ಷ? ಏನೂ ಇಲ್ಲ, ತಪಸ್ಸೇ ಇಲ್ಲ. ದೇರ್ ಇಸ್ ನೋ ಆಸ್ಟಿರಿಟಿ. ಆಸ್ಟಿರಿಟಿ ಇಸ್ ಫಾರ್ ಸತ್ಯಯುಗ. We don't have to do. ಬಟ್ ನಾವು ಇವಾಗ ಹೇಳಿ ಯಜ್ಞ ದಾನ ತಪಶ್ಚೈವ ಪಾವನಾನಿ ಮನೀಷಿನಃ ಅಂತ ಏನಕ್ಕೆ ಇವಾಗ ಹೇಳಿದ್ದಾರೆ ಭಗವಂತ? ಇವಾಗ ಅರ್ಥ ಆಗ್ಬೇಕು. ತಪಸ್ಸಿದ್ರೆ ನಾವು ಪ್ಯೂರಿಫೈ ಆಗಲ್ಲ, ತಪಸ್ ಮಾಡ್ಲೇಬೇಕು. ಆದ್ರೆ ಆ ತಪಸ್ಸು ಅಗ್ನಿ ಕುಂಡದ ಒಳಗಡೆ ಕೂತ್ಕೊಂಡಲ್ಲ, ಅಥವಾ ನೀರ್ ಒಳಗಡೆ ಕೂತ್ಕೊಂಡಲ್ಲ, ಅಥವಾ ಒಂದೇ ಕಾಲಿನ ತುದಿ ಮೇಲೆ ನಿಂತ್ಕೊಂಡಲ್ಲ. ಜಪವನ್ನ ನಂಬರ್ 1 ಯಾವಾಗ ನಮಗೆ ಮಾಡೋದಿಕ್ಕೆ ಹೇಳಿದ್ದಾರೋ ಅವಾಗ ಮಾಡ್ಬೇಕು. ಆದ್ರೆ ಈ ಪ್ರಭು ಬಹಳ ಇಂಟೆಲಿಜೆಂಟ್. ಅವ್ರೇನ್ ಹೇಳ್ತಾ ಇದಾರೆ? ಪ್ರಭು ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳಿರೋದು ಏನೋ, ಕೀರ್ತನೀಯ ಯಾವಾಗ ಬೇಕಾದ್ರೂ ಮಾಡ್ಬೋದು ಪ್ರಭು. ತತ್ರಾರ್ಪಿದಾರ್ಯಮಿದ ಸ್ಮರಣೆ ನ ಕಾಲಃ. No time, no place. I have taken bath, I have not taken bath, I am sitting in toilet, I am eating, I am scolding somebody. Everywhere I can chant Prabhu. That's what I am doing ಅಂತ. ನೀವು ತಪ್ಪು ರೈಟು? ನೀವೇನ್ ಹೇಳಿದ್ರು ತಪ್ಪು ಅಂತೀನಿ ನಾನು. ಅದು ಹೇಳಿ ತಪ್ಪು ರೈಟ್ ಆಗಿದೆ. When he is saying like that, I am chanting everywhere because there are no rules, no regulations. I need not see one direction. I may be having, I may have already had my bath, or I have not had my bath, or I may be even having my bath. Even at that time I can chant. Is it right or wrong? Wrong. Okay, wrong. Okay, now you tell me. That is also wrong. Either achintya beda tattva. How it is achintya, how wrong is wrong, and how right is also wrong, I will tell you now. All these come out of, thinking about all these things, meditating on the instructions of Srila Prabhupada. Okay, this is the result of that. So what was the question? Kirtaniya sada harihi. ಯಾವಾಗಲೂ ಜಪ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ದು ಮಹಾಪ್ರಭುಗಳು. ಅದು ತಪ್ಪೋ ರೈಟೋ ಅಂದ್ರೆ ಅವ್ರು ತಪ್ಪು ಅಂದ್ರು. ಅದಕ್ಕೆ ಅವ್ರಿಗೆ ಉತ್ತರ ಏನಂದ್ರೆ, ಇಲ್ಲ ಅದು ರೈಟ್. ಯಾಕೆಂದ್ರೆ ನಾವು ಯಾವಾಗ್ಲೂ ಜಪ ಮಾಡ್ತಾ ಇರ್ಬೇಕು. ಇದು ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ಅಲ್ಲಿ ಹೇಳಿದ್ರು ರೈಟ್ ಅಂತ, ಅದಕ್ಕೆ ರಾಂಗ್ ಅಂದೆ. ರಾಂಗ್ ಅಂದ್ರೆ ಏನಂದ್ರೆ, ನೀವು ಯಾವಾಗ್ಲೂ ಜಪ ಮಾಡ್ತಾ ಇರ್ಬೋದು, ಆದ್ರೆ ನೀವು ಒಪ್ಪಿಕೊಂಡಂತ ಜಪ, ನಾನು ಮಾಡ್ತೀನಿ ಅಂತ ವಚನ ಕೊಟ್ಟಿದ್ದೀರಲ್ಲ, ಮಹಾಗುರುಗಳ ಮುಂದೆ, ಗುರುಗಳ ಮುಂದೆ, ವೈಷ್ಣವರ ಮುಂದೆ, ಅಗ್ನಿಯ ಮುಂದೆ ನಿಮ್ಮ ಪ್ರಾಮಿಸ್ ಕೊಟ್ಟಿದ್ದೀರಲ್ಲ, ಶಪಥವನ್ನ ತಗೊಂಡಿದ್ದೀರಲ್ಲ, ನಾನು 16 ಮಾಲೆಯ ಕನಿಷ್ಠ 16 ಮಾಲೆಯನ್ನ ಮಾಡ್ತೀನಿ ಅಂತ, ಆ ಮಾಲೆಯನ್ನ ನೀವು ಬೆಳಗಿನ ಜಾವನೆ ಮಾಡಬೇಕು. ಸೊ ಅದರಿಂದ ಅದು got the point? So the first one is ತಪಸ್ ಏನು ಅಂದ್ರೆ, ಯಾವಾಗ ಮಾಡ್ಬೇಕೋ ಜಪ ಅವಾಗ ಮಾಡ್ಬೇಕು. ಯಾವಾಗ ನಮ್ಗೆ ರೆಕಮೆಂಡ್ ಮಾಡಿದ್ದಾರೆ ಅಂದ್ರೆ ಏನರ್ಥ? ಬ್ರಹ್ಮ ಮುಹೂರ್ತ ಆಯ್ತು, ಅದಾದ್ಮೇಲೆ ಜಪ ಮಾಡ್ಬಾರ್ದು ಅಂದ್ರೆ ಇಲ್ಲ, ಕೀರ್ತನೀಯ ಸದಾ ಮಾಡ್ತಾನೆ ಇರ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ. ಹರೇ ಕೃಷ್ಣ ಹರೇ ಕೃಷ್ಣ. ಬನ್ನಿ ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಇಲ್ಲೇ ಹಾಕಿ, ಸಾರ್ ಹಾಕಿ, ಹರೇ ರಾಮ 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 ಮಾಡ್ತಾ ಇರ್ಬೇಕು. ಬಟ್ ಇದು ಇಟ್ ನಾಟ್ ಕಮ್ ಫಾರ್ ಕೌಂಟಿಂಗ್. ಲೆಕ್ಕಕ್ಕೆ ಬರೋಲ್ಲ. ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇದು ಬ್ಲ್ಯಾಕ್ ಅಮೌಂಟ್. ವೈಟ್ ಅಮೌಂಟ್ ಯಾವಾಗ ಇರಬೇಕು? ಕರೆನ್ಸಿ ಬೆಳಗಿನ ಜಾವ ಮಾಡಿದ್ದೆ ವೈಟ್ ಅಮೌಂಟ್, ಮಿಕ್ಕಿದೆಲ್ಲ ಮಾಡಿದ್ರೆ ಬ್ಲ್ಯಾಕ್ ಅಮೌಂಟ್. ಅಂದ್ರೆ ನಿಮ್ದು ದುಡ್ಡು ಹೌದು, ಆದ್ರೆ ಅದು ನಿಮ್ಗೆ ಸೇರದ ಇಲ್ಲ. ಯಾವಾಗ ಬೇಕಾದ್ರೂ ಗೌರ್ಮೆಂಟ್ ಅದನ್ನು ತಗೊಂಡು ಹೋಗ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ
Black amount, black chanting yavaga andre throughout the day. White chanting yavaga andre then I have agreed to chant. That is when Brahma Muhurta. 5 to 7. We should complete the chanting. Okay. Of course, pujaris will be there. What they will do? Their Brahma Muhurta will start later. Don't worry. Cooks will be there. If they don't cook, how the whole community will live? For them, another Brahma Muhurta is there. So they have to make their own Brahma Muhurta. And they said, I will chant at this time, from this time to this time. And they should stick to it. This is how a brahmachari should live in a temple. This is how a grahastha should live in his own home. All the more important that the brahmacharis, the full-time residents of the temple, must live like this. They must have a disciplined life. Who is a disciple? Prabhupada said, one who is in following discipline is a disciple. Shistiddaga shishyanaguttane. Shiste illadidaga avanu shishyanagalu sadhyamilla. Okay? So first point is, it should be chanted at the right time. Second point, even more important point than the first point. What is that? When you start chanting, you should not end it until you complete your 16 hours. Unless the deity is on fire. Confirmation. ಬೆಂಕಿ ದೇವಸ್ಥಾನಕ್ಕೆ ಬೆಂಕಿ ಬಿದ್ದಾಗ ಮಾತ್ರ ಹೇಳಬೇಕು. ಇಲ್ಲದಿದ್ರೆ ಕೂತವನು ಕೂತ ಹಾಗೆ ಇರಬೇಕು. ಅಂದ್ರೆ ಕೆಲವರಿಗೆ ಮಂಡಿ ನೋವಿರುತ್ತೆ. It's okay. That means you should not come out of the activity of chanting. When I say you should remain seated, it means you should not come out of the activity of chanting. You should complete the activity of chanting. When is your activity of chanting set to be complete? When you finish the 16th round and say, Jaya Sri Krishna Chaitanya Prabhu Nityananda Sri Advaita Gadadhara Shivasadi Gauranga. Third one, even more difficult than this. ಅವಾಗ ಇದು ಮಾಡ್ತಾ ಇದ್ದೀನಿ, ಎಲ್ಲೂ ಹೋಗ್ತಾ ಇಲ್ಲ, ಆದ್ರೆ ಅವಾಗ ಇದು ಬರೋದು ಇಲ್ಲ. 16th chapter, 43rd verse ಇಲ್ಲ, 30th verse ಇದು. No, you should not even touch Prabhupada's books. You should not touch Prabhupada's books. You should not touch anything. You should just simply lose contact with the outside world. That is called chanting. Establish contact with the Supreme Personality of God through His names. That is called chanting. Lose contact, complete and full contact with the outside world. That is also called as chanting. So, ಇದರಲ್ಲಿ 3 ತಪಸ್ಸು. ಒಂದು ತಪಸ್ಸು ಸರಿಯಾದ ಸೂಕ್ತವಾದ ಸಮಯದಲ್ಲಿ ಜಪ ಮಾಡೋದು. Chanting at the right time, recommended time, accepted time. ಎರಡನೇದು, ಯಾವಾಗ ನಾವು ಬೇರೆ ಯಾವುದರ ಮೇಲೂ ಕಾನ್ಸಂಟ್ರೇಷನ್ ಇಡೋದಿಲ್ವೋ, ಬರೀ ಜಪದ ಮೇಲೆ ಇರ್ತೀವೋ, ಅದು ಸೆಕೆಂಡ್ ತಪಸ್. ಥರ್ಡ್ ತಪಸ್ ಸ್ಟಾರ್ಟ್ ಮಾಡಿದ್ರೆ ಎಂಡ್ವರೆಗೂ ಮಾಡಬೇಕು. ಇದು 3ನೇ ತಪಸ್ಸು. ಇದು ದೊಡ್ಡ ತಪಸ್ಸು. ದಿಸ್ ಇಸ್ ದ ಬಿಗ್ಗೆಸ್ಟ್ ತಪಸ್ ಆಫ್ ಆಲ್. ಅದಕ್ಕೆ 7th canto Srila Prabhupada mentions very clearly, simultaneously chanting the holy name of the Lord is simultaneously difficult as well as easy. Why? Simply have to vibrate your tongue. Hare Krishna, Krishna Krishna, Hare Hare, Hare Rama, Hare Rama. Why it's difficult? Because you have to withdraw your senses from everything and focus on the song. That is very difficult. So therefore, my dear brothers and sisters, my dear mothers and fathers, my dear Prabhus and Matatis, we must all perform this great austerity
if we perform this austerity, then this so-called easy method of going back to garden will begin to work. Until such time, will appear like devotees. Beautiful tilak. Oh, Mataji ನೋಡಿದ ತಕ್ಷಣ ಅವ್ರ ಕಾಲಿಗೆ ಇಟ್ಟಿದ್ದು ನಮಸ್ಕಾರ ಮಾಡಬೇಕು ಅನ್ಸತ್ತೆ. ಹಂಗೆ ಅಷ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಹಾಕೋದಕ್ಕೆ ಇದಿರ್ಬೋದು ಎಲ್ಲ ಇರ್ಬೋದು. ಬಟ್ ಒಳಗಡೆ ಮಾತ್ರ ಏನು ಇಲ್ಲ. Externally appearing like a devotee, but internally really not a devotee. Because we are really not devotees, so far, even though we have been chanting for 20 years, 30 years, 40 years, 50 years, we are yet to hear from Krishna. We are yet to shed a tear of gratitude to Srila Prabhupada. ಕಣ್ಣಲ್ಲಿ ಒಂದೇ ಒಂದು ಹನಿ ಕೂಡ ಬಂದಿಲ್ಲ. ಅಯ್ಯೋ, ಎಂಥ ಕರುಣಾಮಯಿ ಶ್ರೀಲ ಪ್ರಭುಪಾದರು ನಮಗೆ ಇಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರಲ್ಲ ಅಂತ ಆ ಕೃತಜ್ಞತೆಯಿಂದ ಆ ಕಣ್ಣೀರು ಬರ್ತಾ ಇಲ್ಲ ನಮ್ಮ ಕಣ್ಣಿಂದ. ಯಾಕೆ? ವಿ ಹ್ಯಾವ್ ನಾಟ್ ರಿಯಲೈಸ್ ವಾಟ್ ಹಿ ಹಸ್ ಗಿವನ್ ಅಸ್. ಯಾರೋ ಕೊಟ್ರು, ಏನೋ ಒಂದು ಬಾಕ್ಸ್ ಕೊಟ್ರು, ಏನೋ ಬಾಕ್ಸ್ ಅಷ್ಟೇ, ಏನದು ಬಾಕ್ಸ್. ಬಟ್ ಆ ಬಾಕ್ಸ್ ತೆಗೆದು ನೋಡ್ರಲ್ವಾ, ಅದ್ರಲ್ಲಿ ಎಷ್ಟು ಬೆಲೆ ಬಾಳುವಂತ ವಸ್ತು ಇದೆ ಅಂತ. ಯಾರೋ ಇಷ್ಟು ದೊಡ್ಡ ಬಾಕ್ಸ್ ತಗೊಂಡ್ಬರ್ತಾರೆ. ಯಾವ್ದಕ್ಕೆ? ಮದುವೆ ಆಗುತ್ತಲ್ಲ, ವೆಡ್ಡಿಂಗ್ ರಿಸೆಪ್ಷನ್. ಆ ವೆಡ್ಡಿಂಗ್ ರಿಸೆಪ್ಷನ್ಗೆ ಪ್ರೆಸೆಂಟ್ ಕೊಡ್ತಾರಲ್ಲ, ಗಿಫ್ಟ್ಸ್. ಇಷ್ಟು ದೊಡ್ಡ ಬಾಕ್ಸ್ ತಗೊಂಡ್ಬರ್ತಾರೆ. ಆ ಬಾಕ್ಸ್ 4 ಜನ ತಗೊಂಡ್ಬಂದು ಹಂಗೆ ಕೊಟ್ಟು ಅದೆಲ್ಲ ಫೋಟೋ ಎಲ್ಲ ತಗೊಂಡು ವಿಡಿಯೋ ಎಲ್ಲ ಮಾಡಿ, ಆ ಪಾಪ ಆ ಗಂಡು ಆ ಹೆಣ್ಣು ಮನೆಗೆ ಹೋಗಿ ಅದನ್ನ ಬಿಚ್ಚಿ 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 ಅದ್ರಲ್ಲಿ ಏನು ಇಲ್ವೇ ಇಲ್ಲ. ಯಾವುದೋ ಒಂದು ಬೆಲೆ ಬರ್ದೇ ಇರುವಂತ ಒಂದು ವಾಲ್ ಹ್ಯಾಂಗಿಂಗು, ಅದು ಅವ್ರಿಗೆ ಯಾರಿಗೋ ಸಿಕ್ಕಿದ್ದು, ಅದನ್ನ ಕೊಟ್ಟಿದ್ದಾರೆ. ಯಾರೋ ಬರ್ತಾರೆ, ಪ್ರಭುಜಿ ಬರ್ತಾರೆ ಮದ್ವೆಗೆ, ಅವ್ರೊಂದು ಚಿಕ್ಕದು ಕೊಡ್ತಾರೆ, ಇಷ್ಟು ಸಣ್ಣದು. ಅದು ಅಂದ್ರೆ ಮ್ಯಾಚ್ಲೆಸ್ ಗಿಫ್ಟ್ ಬುಕ್ಕು, ಪ್ರಭುಪಾದ್ ಬುಕ್ಕು. ಅದಕ್ಕೂ ಇದಕ್ಕೂ ಏನು ಅದು ಗಜಾಂತ ವ್ಯತ್ಯಾಸ. ಹೌದಲ್ವಾ? We have to understand all these things. We are simply only doing show. We are really not taking anything seriously. ಸೊ ಬಿಚ್ಚಿ ನೋಡಿದಾಗ ಗೊತ್ತಾಗತ್ತಲ್ವಾ ಅದ್ರೊಳಗಡೆ ಏನಿದೆ ಅಂತ. ನಾವು ಬಿಚ್ಚೇ ನೋಡಿಲ್ಲ. ಅವ್ರ ಪಾಪ ಕೊಟ್ರು ನಮಗೆ, ನಮ್ಮ ಕೈಯಲ್ಲಿ ಶ್ರೀಮದ್ ಭಾಗವತ ಸೆಟ್ ಕೊಟ್ರು, ಚೈತನ್ಯ ಚರಿತಾಮೃತ ಸೆಟ್ ಕೊಟ್ರು, ಎಲ್ಲ ಸ್ಮಾಲ್ ಬುಕ್ ಸೆಟ್ ಕೊಟ್ರು, ಎಲ್ಲ ಭಗವದ್ಗೀತಾ ಸಿಟೀಸ್ ಕೊಟ್ರು. ಅದನ್ನು ಬಿಚ್ಚೇ ನೋಡಿಲ್ಲ. ನಮ್ಗೆ ಹೆಂಗ್ ಗೊತ್ತಾಗತ್ತೆ ವ್ಯಾಲ್ಯೂ? ಸೊ ಬಿಚ್ಚಿ ನೋಡೋದು ಅಂದ್ರೆ ಏನು ಅಂದ್ರೆ, ಯಾವುದೇ ಒಂದು ಪುಟವನ್ನ ನಾವು ತಗೊಂಡ್ರು ಬಿಚ್ಚಿ ನೋಡೋದು. ವಾಟ್ ಡಸ್, and I'll finish in the next 5 minutes. Have I exceeded too much? 5 minutes. So ನಾವು ಪ್ರಭುಪಾದರ ಗ್ರಂಥಗಳನ್ನ ಬಿಚ್ಚಿ ನೋಡ್ಬೇಕು ಅಂದ್ರೆ ಏನು? ಇವಾಗ ಎಷ್ಟು ಜನ ಓದಿದ್ದೀರಾ ಇಲ್ಲಿ ಪ್ರಭುಪಾದ ಗ್ರಂಥಗಳನ್ನ? ಬುಕ್ಸ್ ಓದಿದೀವಲ್ವಾ? We have all studied. Okay, but we have all studied ಅನ್ನೋದಕ್ಕೆ ಅದಕ್ಕೆ ಏನ್ ಪ್ರೂಫ್, ಪ್ರಮಾಣ? You ask any question, I'll answer. ಬನ್ನಿ ಪ್ರಮಾಣ. ಯಾವುದೇ ಪ್ರಶ್ನೆ ಕೇಳಿ, ಅದಕ್ಕೆ ಉತ್ತರ ಹೇಳಿ. ಯಾವ ಶ್ಲೋಕ ಬೇಕು ನಿಮ್ಗೆ? 1866 ಬೇಕಾ? 1864 ಬೇಕಾ? 1872 ಬೇಕಾ? 3:23 ಬೇಕಾ? ಮಧ್ಯಲೀಲ 5th chapter 121st verse ಬೇಕಾ? ಹೇಳ್ತೀನಿ. ಅಂದ್ರೆ ಅವ್ರು ಓದಿದಾರಾ ಓದಿಲ್ವಾ? ಓದಿದಾರಾ ಓದಿಲ್ವಾ? ಸೊ ನೀವು, ನಾನು ಏನ್ ಹೇಳ್ದೆ, ನಂದು ಸ್ಪೆಷಾಲಿಟಿ, ನೀವು ಓದಿದ್ದಾರೆ ಅಂದ್ರೆ ನಾನು ಓದಿಲ್ಲ ಅಂತ ಹೇಳಿ ಪ್ರೂವ್ ಮಾಡ್ತೀನಿ. ನೀವು ಓದಿದ್ರೆ ಓದಿದ್ದಾರೆ, ಓದಿಲ್ಲ ಅಂದ್ರೆ ಅವಾಗ್ಲೂ ಪ್ರೂವ್ ಮಾಡ್ತೀನಿ ನೀವು ಅವ್ರು ಓದಿದ್ದಾರೆ ಅಂತ. ಸೊ ಎಲ್ಲರೂ ಹೇಳಿದ್ರಿ ಓದಿದ್ದಾರೆ ಅಂತ, ನಾ ಹೇಳ್ತೀನಿ ಓದಿಲ್ಲ ಅಂತ. ಸೊ ಇದಕ್ಕೆ ಯಾರಾದ್ರೂ ಹೇಳಿ ಉತ್ತರ ಹೇಳಿ, ಯಾಕೆ ಓದಿಲ್ಲ ಅವರು? ಅಥವಾ ಗಿವ್ ಮಿ
a proof that they have studied Prabhupada's books or read Prabhupada's books. By what I can decide or understand this man has read Prabhupada's instructions. Perfect. Only when we follow, we have read. CCTV is there. So I am not the thief. Okay. So, supposing there is a socket, electrical socket, power point, right? Plug up tarala. So, ಚಿಕ್ಕ ವಯಸ್ಸಲ್ಲಿ ನಾವು ಚಿಕ್ಕ ಮಗು ಆಗಿರ್ಬೇಕಾದ್ರೆ ನಮ್ಮಪ್ಪ ಅಮ್ಮ ಅಕ್ಕ ಅಣ್ಣ ಏನ್ ಹೇಳ್ಕೊಟ್ರು ನಮ್ಗೆ ಅದನ್ನ ಮುಟ್ಬಾರ್ದು ಮುಟ್ಟಿದ್ರೆ ಏನಾಗುತ್ತೆ ಶಾಕ್ ಹೋಗುತ್ತೆ ಏನ್ ತೋರಿಸಿದ್ ನಮ್ಮಕ್ಕ ಮುಟ್ಟಿದ ತಕ್ಷಣ ಮುಟ್ಟಿದ ಆ ಮಗು ನೋಡ್ತು ಈ ಕಡೆ ಆ ಕಡೆ ಟಿಕಿ ಅಂತ ಹೋಯ್ತು ಅಂದ್ರೆ ಅದಕ್ಕೆ ಅರ್ಥ ಆಯ್ತು ಅಂತಾನ ಅರ್ಥ ಆಗ್ಲಿಲ್ಲ ಅಂತ ಅನುಭವದಿಂದ ಅರ್ಥ ಆಯ್ತು ಅದು ಸೆಕೆಂಡ್ ಕ್ಲಾಸ್ ಇಂಟೆಲಿಜೆನ್ಸ್ ನಮಗೆ ಅನುಭವದಿಂದಾನು ಅರ್ಥ ಆಗ್ತಾ ಇಲ್ಲ ಪದೇ ಅದೇ ತಪ್ಪನ್ನ ಮಾಡ್ತಾ ಇದ್ದೀವಿ Prabhupada says focus on every name and hear it while chanting. Are we doing it? Maybe some of you have done it. I have not done it so far. I honestly have done it. With great difficulty, once or twice. Prabhupada is Acharya. Okay. Prabhupada is my true friend, only friend. Yes. So he told you here. Okay, now here. Krishna. ಹಿಂಗೇನಾದ್ರೂ ನಾನು ಮಾಡಿದ್ರೆ ಕೇಳಿರ್ಬೋದೇನೋ ಅಷ್ಟೇ ಹರೇ ರಾಮ ಹಿಂಗೆ. This is not chanting. Please stop this. So, if we have read Prabhupada's books, then we should follow it. There is no need of reading entire Bhagavatam. I am telling boldly. No need. There's no need of reading one volume of Bhagavatam. No need. There is no need of reading even one chapter of Bhagavatam. No need. There is no need of even reading one paragraph of Bhagavatam. No need. There is no need of reading even one full sentence of Bhagavatam. No need. Just read one word and start following that word. You will get all perfection, all siddhi. That is the potency of Srila Prabhupada's word. Namna Makari Bahuda Nija Sarva Shakti. Prabhupadara ಗ್ರಂಥಗಳಲ್ಲಿ ಒಂದೊಂದು ಗ್ರಂಥವಲ್ಲ, ಒಂದೊಂದು ಅಧ್ಯಾಯವಲ್ಲ, ಒಂದೊಂದು ಪ್ಯಾರಾಗ್ರಾಫ್ ಅಲ್ಲ, ಒಂದೊಂದು ವಾಕ್ಯವಲ್ಲ, ಒಂದೊಂದು ಅಕ್ಷರ ಪದಗಳಲ್ಲೂ ಭಗವಂತನ ಶಕ್ತಿಯನ್ನ, ತುಂಬು ಶಕ್ತಿಯನ್ನ, ಪೂರ್ಣ ಶಕ್ತಿಯನ್ನ ಇಟ್ಟಿದ್ದಾರೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಬರಬೇಕು. Then you see, the next word to understand becomes more easy. The whole paragraph becomes easy. The entire volume becomes easy to understand. The entire Gita, entire Bhagavata becomes completely easy to understand. So therefore, my humble request, this is the first time I'm speaking to you all with straw in my teeth, offering you all prostrated obeisances. I'm begging you,
I'm begging you, ಭಿಕ್ಷೆ ಬೇಡ್ತಾ ಇದ್ದೀನಿ. ಏನು, ದಯವಿಟ್ಟು ಶಿಲಾ ಪ್ರಭುಪಾದರ ಗ್ರಂಥಗಳನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಿ. ಪ್ಲೀಸ್ ಟೇಕ್ ಸೀರಿಯಸ್ಲಿ, ಕನ್ಸಿಡರ್ ಸೀರಿಯಸ್ಲಿ ಶಿಲಾ ಪ್ರಭುಪಾದ ಬುಕ್ಸ್. ಇವಾಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಏನೋ ಒಂದು ನಾನು ತೆಗೆದಿದ್ನ, ನಾನು ಇದನ್ನೇ ನೋಡ್ಬೇಕು ಅಂತ ಇಲ್ಲ. ಇವಾಗ ಇಲ್ಲಿ ಹೋಗೋಣ. ಪರಮಾತ್ಮನ ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. That's all one sentence. You just realize this. You go deep into it. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. Who cooked today? Who cooked Goga today? Prabhu. Serving today? Prabhu, it's me. Who distributed 100 Gitas? Prabhu. Our set of devotees, Prabhu. 100 Gitas. Who dressed the big display? Prabhu, me and Prabhu. All your mercy, Prabhu. All your mercy ante, but our madidante. See how we are taking name. You just follow only this. Don't take credit for anything you do. It will change your whole life. Complete life. It will become so wonderful that you will start doing much bigger things. Do you know how difficult it is to build a temple? Do you know? No, none of you know. You don't know how difficult it is to build a temple. Because your temple is getting built very easily. How do you think it's getting built very easily? One person and his team. They are just like this. You see, my Namanishta is always like this. Hare Krishna. Hare Krishna. That's all he is doing. Not doing anything. But you see other temple presidents? Cut it. And I am not the doer. I am not the doer. He understands that. And because of that, he also doesn't know how it is getting built. It's getting built. You do not know. I'm telling you. You people do not know how difficult it is to build a temple. And that too in a God-forsaken place like Mangalore, where people, they won't give you single paisa. Yes or no? He will not say yes, sir, because he doesn't want to offend Mangalorean. That's all. But I know it is. People don't give. People don't give money. It is so difficult to extract even 10 rupees from a Mangalorean. Already, how many crores? Over? 4 crores? Already 4 crores. ನೀವು ಕೊಟ್ರ, ನಿಮ್ಮ ಅಪ್ಪ ಕೊಟ್ರ, ನಿಮ್ಮ ಮುತ್ತಾತ ಕೊಟ್ರ, ಕೊಡ್ಲಿಲ್ಲ. ಎಲ್ಲಿಂದ ಬರ್ತಾ ಇದೆ? ಅಕ್ಷಯ ಪಾತ್ರ. ತೆಗಿತಾ ಇದಾರೆ, ಅಲ್ಲಿ ಬೀಳ್ತಾರೆ. ತೆಗಿತಾ ಇದಾರೆ, ಅಲ್ಲಿ ಬೀಳ್ತಾರೆ. ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. The bewildered soul thinks that he is the doer. Because of what? Because he thinks he is doing it. So I just opened one verse. I just read only one sentence. And this sentence, if you follow and chant Hare Krishna,
in 1 year, this whole Bhagavad Gita will be in a chip form inside your brain, inside your mind, inside your heart. ಯಾವ ಶ್ಲೋಕ ಬೇಕಾದ್ರೂ ಬಾಯಿಂದ ಬರುತ್ತೆ, ಪಟಾಕ್ ಅಂತ ಬರುತ್ತೆ. ಅದಕ್ಕೆ ವರ್ಡ್ ಫಾರ್ ವರ್ಡ್ ಮೀನಿಂಗ್ ಬರುತ್ತೆ. You should not take any credit. Is a tapas. Not taking credit is a tapas. This is another tapas. So when we do these kinds of tapas, we will be able to chant Krishna's name and hear his holy name nicely. ಯಾವಾಗ ಕೃಷ್ಣನ ಜಪವನ್ನ ನಮ್ಮ ಕೈಯಲ್ಲಿ ಮಾಡೋದಿಕ್ಕೆ ಸಾಧ್ಯ ಆಗುತ್ತೋ, ಯಾವಾಗ ಕೃಷ್ಣನ ನಾಮ ನಮ್ಮ ಕಿವಿಯ ಒಳಗಡೆ ಹೋಗುತ್ತೋ, ಅವಾಗ ಚೇತೋದರ್ಪಣ ಮಾರ್ಜನ ಆಗುತ್ತೆ. ಎಲ್ಲವನ್ನು ಇದ್ದದ್ದನ್ನ ಇದ್ದ ಹಾಗೆ ನೋಡಬಹುದು. ಹಾಗೂ ಇವರ ಹರೇ ಕೃಷ್ಣ, ಅವರ ಹರೇ ಕೃಷ್ಣ, ಅವರ ಹರೇ ಕೃಷ್ಣ ಎಲ್ಲ ಗೊತ್ತಾಗುತ್ತೆ. ನಾವು ಯಾರ ಹತ್ರ ಏನು ಮಾತಾಡ್ಬೇಕಾಗಿಲ್ಲ. We will know everything about everyone. Okay. So therefore, ದಯವಿಟ್ಟು ಎಲ್ಲರೂ ಪ್ರಭುಪಾದರ ಗ್ರಂಥವನ್ನ ಓದೋದಕ್ಕೆ ಬಹಳ ಸೀರಿಯಸ್ ಆಗಿ ಪ್ರಯತ್ನ ಪಡಿ. ಅಂದ್ರೆ ಸೀರಿಯಸ್ ಆಗಿ ಪ್ರಯತ್ನ ಪಡಿದ್ರೆ ಏನರ್ಥ? ಓದೋದು, ಓದಿದ್ದನ್ನ ಫಾಲೋ ಮಾಡಬೇಕು. ಓದಿದ್ದನ್ನ ಫಾಲೋ ಮಾಡಿ, ಅಷ್ಟು ಮಾಡಿ ಜಪ ಮಾಡಿ, ಮಿಕ್ಕಿದೆಲ್ಲ ನಡೆಯುತ್ತೆ. ಯಾರು ಎಲ್ಲಿ ಇಲ್ಲಿಂದ ಒಂದು ಹೆಜ್ಜೆ ಹಾಕಿ ಹೊರಗಡೆ ಹೋಗ್ಬೇಕಾಗಿಲ್ಲ. your temple will be complete. Everybody will do everything and they will come and give the key to you and say, Prabhu, Radha Govinda temple is ready. You can please come and start the Kumbhabhisheka procedures. You don't have to make even one call. So, I beg you all, please chant nicely. And to enable you chant nicely, please do some austerity. And the austerity is, ಯಾರೋ ಮಾಡಿದ್ದನ್ನ ನಾನ್ ಮಾಡಿದೆ ಅಂತ ತಪ್ಪು ಸುಳ್ಳು ಹೇಳಿದ್ರು. ನಾವೇ ಮಾಡಿದ್ದನ್ನು ನಾನ್ ಮಾಡಿದೆ ಅಂತ ಡಂಗುರ ಸಾರಿಸ್ಕೋಬೇಕು. ಮತ್ತೆ ಯಾರಾದ್ರೂ ನೀವು ಮಾಡದೇ ಇರೋದನ್ನ ಮಾಡಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ಹೋಗಿ ನೀವು ಬಿಲ್ಲು ಬಾಣ ತಗೊಂಡು ಹೂ ಹಾ ಹೂ ಅಂತ ನನ್ಚಾಕು, ಆಮೇಲೆ ಇದೇನೋ ಕೃಷ್ಣ ಹೆಂಗೆ ವಾಷರ್ಮನ್ ಕತ್ತನೆ ಇದ್ ಮಾಡ್ದ, what instrument he used to behead the washerman? Would he not give him Sudarshan Chakra? I will not ask this group because they know. I will ask only this group. Fingertips, my dear friends, you know, sumane hinganda ashte. Shiraschedana, Shishupala Shiraschedana. Adu Sudarshana Chakradala. Washerman Shiraschedana, very just fingertips na hinganda ashte. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ, ನೀನು ಯಾವ ಕಡೆ ಅಂತ ಯಾವುದೋ ಹಳೆಯ ಕಾಲ ಸಿನಿಮಾ. ನೀವು ಯಾರು ಆಗ ಹುಟ್ಟಿರ್ಲಿಲ್ಲ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ನೀ ಹೇಳು. So therefore, my humble request again, my appeal, please read Srila Prabhupada's books very, very seriously. Reading seriously means trying to follow the instructions therein very, very nicely and seriously. And if you do this, you'll be able to chant nicely. And to chant nicely, I've given you 3 things. You should chant at the right time. You should chant without any disturbance. And you should chant one shot. Finish, up to finish, beginning to finish, start to finish. Rest of the things, everything will happen to you. All things will be done by the Lord. Hare Krishna, Krishna Krishna, Hare Hare, Hare Rama,
राम राम हरे हरे। ग्रंथराज श्रीमद् भागवतम की जय। श्रीला प्रभुपादास भगवद गीता as it is की गौर प्रेमानंद। If there are any questions or comments or criticism, I welcome it. If there is time. Ya Prabhupada ki Gaur Premanande.
Radha
Divine grace, Bhakti Vedanta Swami Srila Prabhupada ki ISKCON Radha Govinda Prabhupada ki Devang Vidipadam Sri Radha Govinda Divine grace, Bhakti Vedanta Swami Srila Prabhupada Ananta Kodi Vaishnava ki Namacharya Sri Haridas Thakur Prem se kaho Shri Krishna Chaitanya Prabhu Nityananda Shri Advaita Radha Shivasadi Dora Bhakta ki Shri Radha Krishna Gopa Gopinatha Shama Kunda Radha Kunda Giri Govardhan ki Mathura Vrindavan Dham ki Mayapur Navadvip Dham ki Jagannath Kurukshetra ki Badri Kashi Dham ki Dwaraka Dham ki Udupi Kshetra ki Tirupati Tirumala Dham ki Gangamani ki Yamunamani ki Godavari Mani ki Kaveri Mani ki Samaveta Bhakta-vrinda ki Harinama Sankirtan Mahamantra ki Gita Course Sundayfeast all glories to the Samati Wonders, all glories to Samati, all glories to Samati, all glories to Sri Gauranga, all glories to Sri Prabhupada. La Prabhupada transcendental book distribution ki Namaste Narasimhaya. Namaste Narasimhaya.